ನಮಸ್ಕಾರ ವೀಕ್ಷಕರೇ, ಓಷನ್ ಪರ್ಲ್ ದಿ ಸೇಫೆಸ್ಟ್ ಡೆಸ್ಟಿನೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಓಷನ್ ಪರ್ಲ್ ಈ ಒಂದು ಹೆಸರನ್ನ ಕೇಳದವರು ಬಹುಶಃ ಯಾರು ಕೂಡ ಇರಲಿಕ್ಕಿಲ್ಲ. ಆತಿಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮತ್ತು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಅತ್ಯಮೂಲ್ಯ ಸ್ಥಾನವನ್ನು ಗಳಿಸಿಕೊಂಡಿರುವಂತಹ ಸಂಸ್ಥೆ ಇದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಅಂದರೆ ಇದು ಕೇವಲ ಒಂದು ಹೋಟೆಲ್ ಆಗಿ ಗುರುತಿಸಿಕೊಂಡಿರುವಂಥದ್ದಲ್ಲ, ಒಂದು ತಾಣವಾಗಿ ಅಂದರೆ ಆತಿಥ್ಯಕ್ಕೆ ಹೆಸರಾದ ತಾಣವಾಗಿ ಗುರುತಿಸಿಕೊಂಡಿದೆ. ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬ ಸೆಲೆಬ್ರಿಟಿಗಳು ಕೂಡ ಕರಾವಳಿಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಆಯಾಯ ನಗರಗಳಿಗೆ ತೆರಳಿದಂಥ ಸಂದರ್ಭದಲ್ಲಿ ಮೊದಲು ಆಯ್ಕೆ ಮಾಡಿಕೊಳ್ಳುವಂತಹ ತಾಣ ಅಂತ ಹೇಳಿದ್ರೆ ಅದು ದಿ ಓಷನ್ ಪರ್ಲ್ ಅನ್ನುವಂಥದ್ದು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಕೋವಿಡ್-19 ಅನ್ನುವಂತಹ ಒಂದು ಮಹಾಮಾರಿ ಬಂದ ಬಳಿಕ ಇಡೀ ಪ್ರಪಂಚದ ಚಿತ್ರಣವೇ ಬದಲಾಗಿ ಹೋಗಿದೆ. ಎಲ್ಲ ಉದ್ಯಮಗಳು ತತ್ತರಿಸಿ ಹೋಗಿತ್ತು. ಇದೀಗ ಹಂತ ಹಂತವಾಗಿ ಎಲ್ಲವೂ ಕೂಡ ಸಡಿಲಗೊಳ್ತಾ ಬರ್ತಾ ಇದೆ. ಈ ನಡುವೆ ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಹೋಟೆಲ್ ಉದ್ಯಮ. ಇನ್ನು ಈಗ ಮುಖ್ಯವಾಗಿ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ. ಸುರಕ್ಷತೆಗಾಗಿ ಹೆಚ್ಚಿನ ಆದ್ಯತೆ ಈಗ ಸಿಗ್ತಾ ಇದೆ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಸವಾಲು ಕೂಡ ಇರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಹೋಟೆಲ್ ಉದ್ಯಮ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬರುವಂತಹ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿರುತ್ತೆ. ಅವರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವಂಥದ್ದು ಇರ್ಬೋದು, ಅವರಿಗೆ ಬೇಕಾದಂತಹ ಸುರಕ್ಷತಾ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಇರ್ಬೋದು, ಇತ್ಯಾದಿ ಸವಾಲುಗಳು ಬಹಳ ದೊಡ್ಡದಾಗಿದೆ. ಸೊ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಗ್ರಾಹಕರಿಗೆ ಸಂಪೂರ್ಣ 100% ಸುರಕ್ಷತೆಯ ಭರವಸೆಯನ್ನು ಕೊಡ್ತಾ ಇರುವಂತಹ ಸಂಸ್ಥೆ ಅಂತ ಹೇಳಿದ್ರೆ ಅದು ಈ ಓಷನ್ ಪರ್ಲ್ ಅನ್ನುವಂಥದ್ದು. ಸೊ ಇದೀಗ ಸರ್ಕಾರದ ಮಾರ್ಗಸೂಚಿಗಳಂತೆ ಎಲ್ಲ ಸುರಕ್ಷತಾ ನಿಯಮಗಳಿಗೆ ಅನುಸಾರವಾಗಿ ಹೋಟೆಲ್ ಮತ್ತೆ ಕಾರ್ಯಾರಂಭಿಸಿದೆ. ಸೊ ಸಂಸ್ಥೆ ನಡೆದು ಬಂದಂತಹ ಒಂದು ಹಾದಿ ಇರ್ಬೋದು, ಜೊತೆಗೆ ಈಗ ತೆಗೆದುಕೊಂಡಿರುವಂತಹ ಒಂದು ಮುನ್ನೆಚ್ಚರಿಕಾ ಕ್ರಮಗಳಿರ್ಬೋದು, ಎಲ್ಲದರ ಬಗ್ಗೆ ಮಾತನಾಡಬೇಕು. ಸೊ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಿಕ್ಕೆ ನಮ್ಮ ಜೊತೆಗೆ ಹೋಟೆಲ್ ಓಷನ್ ಪರ್ಲ್ ಗ್ರೂಪ್ನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ BN ಗಿರೀಶ್ ಸರ್ ಅವರು ನಮ್ಮ ಜೊತೆಗೆ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವು ನೋಡಿದ್ದೇವೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು. ಕೊರೋನಾ ಎನ್ನುವಂತಹ ಮಹಾಮಾರಿ ಎಲ್ಲರನ್ನೂ ಕೂಡ ಕಂಗಾಲು ಮಾಡಿದೆ. ಬಹುಶಃ ಹೋಟೆಲ್ ಉದ್ಯಮ ಕ್ಷೇತ್ರ ಕೂಡ ಬಹಳಷ್ಟು ತತ್ತರಿಸಿದೆ. ಇದೀಗ ಮತ್ತೆ ಕಾರ್ಯಾರಂಭವನ್ನು ಮಾಡ್ತಾ ಇದೆ. ಸೊ ಒಂದು ಪ್ರೆಸೆಂಟ್ ಸಿಚುವೇಶನ್ನ ಬಗ್ಗೆ ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ನಾನು ಕೇಳುವಂಥದ್ದು, ಇವತ್ತು ಕರೋನಾ ಎಂಬುವಂಥ ಮಹಾಮಾರಿ ಏನು ಬಂದಿದೆ, ಇವತ್ತು ಜನರಿಗೆ ಅದರ ಬಗ್ಗೆ ಭಯ ಜಾಸ್ತಿ ಇದೆ, ಹೌದು, ಅನುಭವ ಕಡಿಮೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಡೇ 1 ಕರೋನಾ ನಮ್ಮ ದೇಶಕ್ಕೆ ಬಂದ ದಿನದಿಂದ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರತಿಯೊಬ್ಬರ ಟೆಲಿಫೋನ್ ಕಾಲರ್ ಟ್ಯೂನ್ ಕೂಡ ಕರೋನಾ ಇದೆ ಅಂತ, ತಾವೆಲ್ಲ ಹುಷಾರಿಂದ ಇರಬೇಕು, ಮಾಸ್ಕ್ ಹಾಕಬೇಕು, ಹ್ಯಾಂಡ್ ಸ್ಯಾನಿಟೈಸ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆದರೆ ಅದರಲ್ಲೂ ಕೂಡ ಒಂದು ಮೆಸೇಜನ್ನು ಅವರು ಕರೆಕ್ಟಾಗಿ ಕೊಟ್ಟಿದ್ರು ಜನರಿಗೆ. ಕರೋನಾದ ಬಗ್ಗೆ ಭಯ ಬೇಡ, ಜಾಗ್ರತೆ ಇರಲಿ ಅನ್ನೋ ಒಂದು ಒಳ್ಳೆ ಅತಿ ಉತ್ತಮ ಸಂದೇಶವನ್ನು ಕೊಟ್ಟಿದ್ರು ಜನರಿಗೆ. ಆದರೆ ಎಲ್ಲೋ ಒಂದು ಕಡೆ ನಾವು ಜನರು ಅದು ಆ ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ಜನರಿಗೆ ಭಯ ಜಾಸ್ತಿ ಇದೆ, ಜವಾಬ್ದಾರಿ ಕಡಿಮೆ ಇದೆ. ಆದ್ದರಿಂದ ನಾವು ಈಗ ಓಷನ್ ಪರ್ಲ್ ಅಲ್ಲಿ ಒಂದು ಮಾದರಿಯಾಗಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಜನರು ಒಂದು ಸಾರಿ ಬಂದು ಹೋದರೆ ಅವರಿಗೆ ಸದಾಕಾಲ ಅವರಿಗೆ ವಿಶ್ವಾಸ ಇರುತ್ತೆ. ಈ ಕರೋನಾ ಅನ್ನೋದು ನಾವು ಜವಾಬ್ದಾರಿಯಿಂದ ಇರಬೇಕು, ಹೊರತಾಗಿ ಭಯ ಪಡುವಂತ ಒಂದು ಅವಶ್ಯಕತೆ ಇಲ್ಲ ಎನ್ನುವ ಈ ಮೂಲ ಸಂದೇಶವನ್ನ ನಾವು ನಮ್ಮ ಹೋಟೆಲ್ ಉದ್ಯಮದ ರೀತಿಯಲ್ಲಿ ಜನರಿಗೆ ಕೊಡಬೇಕು, ಗ್ರಾಹಕರಿಗೆ ಕೊಡಬೇಕು. ಇದರಿಂದ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು, ಹೊಸ ಸಂದೇಶ ಹೋಗಬೇಕು, ಜನರು ಭಯದಿಂದ ಹೊರಗಡೆ ಬರಬೇಕು. ಆದರೆ ಜಾಗ್ರತೆಯನ್ನು ಇಟ್ಕೊಳ್ಬೇಕು ಅದ್ರ ಬಗ್ಗೆ. ಆ ಜಾಗೃತ ಕ್ರಮಗಳನ್ನ ನಾವು ಹೇಗೆ ತಗೊಂಡಿದ್ದೇವೆ ಹೋಟೆಲಲ್ಲಿ ಅಂದರೆ, ನಾವು ಇದನ್ನ 3 ವಿಧದಲ್ಲಿ ಇದನ್ನ ನಾವು ವಿಭಜನೆ ಮಾಡಿದ್ದೇವೆ. 3 ಹಂತದಲ್ಲಿ ಇದನ್ನ ನಾವು ನಮ್ಮ ಎಂಪ್ಲಾಯೀಸ್ಗೆ ನಾವು ಇದ್ರ ಬಗ್ಗೆ ತರಬೇತಿ ಕೊಟ್ಟಿದ್ದೇವೆ. ಒಂದು, ಪ್ರತಿಯೊಬ್ಬ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ. ಆ ಕೊರೋನಾ ಅಂದರೆ ಹೇಗೆ, ಆ ವೈರಸ್ ಬಂದರೆ ಏನಾಗ್ಬೋದು, ಅದ್ರ ಬಗ್ಗೆ ನಾವು ತಗೊಳ್ಬೇಕಾದ ಕ್ರಮ ಯಾವುದು, ಬೇಸಿಕ್ ನಮ್ಮ ಎಂಪ್ಲಾಯೀಸ್ಗೆ ನಾವು ಹೇಳ್ಕೊಟ್ಟಿದ್ದೇವೆ. ನಮ್ಮ
ಪ್ರಪ್ರಥಮವಾಗಿ ನಮ್ಮ ಎಂಪ್ಲಾಯೀಸ್ ಹೆಲ್ದಿ ಆಗಿರಬೇಕು, ಹೌದು, ಅವ್ರು ಖುಷಿಯಿಂದ ಇರಬೇಕು, ಹೌದು, ಅವ್ರ ಆರೋಗ್ಯ ಒಳ್ಳೇದಿರಬೇಕು. ಹೌದು, ನಮ್ಮ ಹೋಟೆಲಲ್ಲಿ ಜಾಸ್ತಿ ಬಡವರ ಮಕ್ಕಳು ಕೆಲಸ ಮಾಡ್ತಾರೆ. ನಮಗೆ ಅವರ ಸುರಕ್ಷತೆ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಹೌದು, ಹೌದು, ನಾವು ನಮ್ಮ ಮಕ್ಕಳ ಸುರಕ್ಷತೆ ಮಾಡಿಕೊಂಡು ಅದೇ ರೀತಿ ಗ್ರಾಹಕರು ನಮಗೆ ದೇವರು. ಖಂಡಿತ. ಒಂದು ದೇವರಿಗೆ ಹೇಗೆ ಪೂಜೆ ಸಲ್ಲಿಸುತ್ತೇವೋ ಅದೇ ಮನೋಭಾವನೆಯಿಂದ ನಾವು ಆಹಾರವನ್ನು ಕೂಡ ಸರ್ವಿಸ್ ಮಾಡ್ತೇವೆ. ಎಸ್. ಈ ಕಾರಣದಿಂದ ನಾವು ಅತಿ ಹೆಚ್ಚು ಟ್ರೈನಿಂಗಿಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಎಸ್. ಈ 8th ಜೂನಿಗೆ ನಮ್ಮದು ಹೋಟೆಲ್ ಓಪನ್ ಆಯಿತು. ಅದಕ್ಕಿಂತ ಮೊದಲೇ ಪ್ರತಿನಿತ್ಯವೂ ನಾವು ನಮ್ಮ ಎಂಪ್ಲಾಯೀಸ್ಗೆ ಕಂಟಿನ್ಯೂಸ್ ಟ್ರೈನಿಂಗ್ ಕೊಡ್ತಾ ಇದ್ದೆವು. ಇದ್ರ ಬಗ್ಗೆ ಅನುಭವವನ್ನು ಕೊಟ್ಟಿದ್ದೇವೆ. ಎಸ್. ಇದು ಪ್ರಪ್ರಥಮವಾಗಿ ಒಂದು ಅನುಭವ ಬಂದಾಕ್ಷಣ ಭಯ ಹೊರಟು ಹೋಯ್ತು. ಹೌದು. ನಾವು ಆ ಭಯವನ್ನು ನಮ್ಮ ಎಂಪ್ಲಾಯೀಸಿಂದ ಕೂಡ ತೆಗೆದಿದ್ದೇವೆ. Yes. ಅವರಿಗೆ ಗೊತ್ತುಂಟು, ನಮ್ಮ ಈಚ್ ಎಂಪ್ಲಾಯೀಸ್ ಗೊತ್ತುಂಟು, ನಾನು ಕೂಡ ಕೊರೋನಾ ವಾರಿಯರ್ಸ್, ಎಸ್, ನಾನು ಕೂಡ ಒಂದು ರೆಸ್ಪಾನ್ಸಿಬಲ್ ಪ್ರಜೆ, ಎಸ್, ಜವಾಬ್ದಾರಿಯುತ ನಾಗರಿಕ ನಾನು ಅನ್ನುವಂಥ ಒಂದು ಭಾವನೆಯನ್ನ ನಮ್ಮ ಸ್ಟಾಫಲ್ಲಿ ಕೊಟ್ಟಿದ್ದೇವೆ. ಎಸ್. ನಮ್ಮ ಸ್ಟಾಫಿಗೂ ಕೂಡ ಈವನ್ ಟ್ರಾವೆಲ್ ಮಾಡಿ ಬಸ್ಸಲ್ಲಿ ಬರುವಂಥ ಸ್ಟಾಫ್ ಇದ್ದಾರೆ, ಅವರಿಗೂ ಕೂಡ ನಾವು SOP ಮಾಡಿ ಕೊಟ್ಟಿದ್ದೇವೆ. ನೀವು ಮನೆಯಿಂದ ಯಾವ ರೀತಿಯಿಂದ ಹೊರಡಬೇಕು, ನಾವು ಈ ಲೆವೆಲ್ಗೂ ಕೂಡ ಹೋಗಿದ್ದೇವೆ. ಪ್ರತಿಯೊಬ್ಬ ಸ್ಟಾಫ್ ಮನೆಯಲ್ಲಿ ಇದ್ದವ್ರನ್ನು ಕೂಡ ಯಾವ ರೀತಿಯಿಂದ ನೀವು ನೋಡ್ಕೊಳ್ಬೇಕಂತ ನಾವು ಹೇಳ್ಕೊಟ್ಟಿದ್ದೇವೆ. ಈಗ ಸ್ಟಾಫ್ ಮನೆಯಲ್ಲಿ ಇದ್ದವರೆಲ್ಲ ಹುಷಾರಿದ್ರೆ ನಮ್ಮ ಸಂಸ್ಥೆ ಹುಷಾರು, ಬಂದ ಕಸ್ಟಮರಿಗೂ ಕೂಡ ಏನು ತೊಂದರೆ ಆಗ್ಲಿಕ್ಕಿಲ್ಲ. ನಾವು ಇಷ್ಟೊಂದು ಮುಂಜಾಗ್ರತವಾಗಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಅಂದ್ರೆ ಮೂಲದಿಂದಲೇ ಅವರಿಗೆ, ಅಂದ್ರೆ ಮುಖ್ಯವಾಗಿ ಸಂಸ್ಥೆಯ ಸಿಬ್ಬಂದಿಗಳ ಕ್ಷೇಮವನ್ನ ಗಮನಿಸಬೇಕು. ಅವರು ಕ್ಷೇಮವಾಗಿದ್ರೆ ಸಂಸ್ಥೆ ಕ್ಷೇಮವಾಗಿರ್ತದೆ. ಆ ಮೂಲಕ ಬರುವಂತಹ ಕಸ್ಟಮರ್ಗಳಿಗೂ ಕೂಡ ಉತ್ತಮವಾದ ಸೇವೆಯನ್ನು ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಬಹಳ ಉತ್ತಮವಾದ ವಿಚಾರವನ್ನ ತಾವು ಹೇಳಿರುವಂಥದ್ದು. ಅದರ ಜೊತೆಗೆ ನಾನು ಕೇಳೋದಿದ್ರೆ ಸರ್, ಅಂದ್ರೆ ಓಷನ್ ಪರ್ಲ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಂದ್ರೆ ಗಮನಿಸಿದ್ರೆ ಹೋಟೆಲ್, ಆದ್ರೆ ಅದನ್ನು ಹೋಟೆಲ್ ಅಂತ ಯಾರು ಕೂಡ ಪರಿಗಣಿಸಿರ್ಲಿಲ್ಲ. ಅದು ಒಂದು ಡೆಸ್ಟಿನೇಷನ್ ಆಗಿತ್ತು. ಎಲ್ಲರಿಗೂ ಕೂಡ ಅದೊಂದು ಅದ್ಭುತವಾದ ತಾಣ ಅನ್ನುವಂತಹ ಮನೋಭಾವನೆ ಇತ್ತು. ಪ್ರಧಾನಿಯವರಿಂದ ಹಿಡಿದು ಸೆಲೆಬ್ರಿಟಿಗಳೆಲ್ಲರೂ ಕೂಡ ಆಯ್ಕೆ ಮಾಡಿಕೊಳ್ಳುವ, ಅಂದ್ರೆ ಮಂಗಳೂರಿಗೆ ಬರುವಂತದ್ದಿದ್ರೆ, ಮಂಗಳೂರಿನ ವಿಚಾರಕ್ಕೆ ಬಂದ್ರೆ ಮಂಗಳೂರಿನಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಓಷನ್ ಪರ್ಲ್ ಅನ್ನುವಂಥದ್ದು. ಅಷ್ಟು ಉತ್ತಮವಾದ ಸರ್ವಿಸ್ ಅನ್ನು ತಾವು ಕೊಡ್ತಾ ಬಂದಿದ್ದೀರಿ. ಇಷ್ಟು ವರ್ಷಗಳಿಂದ ಸಂಸ್ಥೆ ಆ ಒಂದು ಹೆಗ್ಗಳಿಕೆಯನ್ನ, ಹಿರಿಮೆಯನ್ನ ಮುಂದುವರಿಸಿಕೊಂಡೇ ಬಂದಿದೆ. ಸೊ ಇದರ ಬಗ್ಗೆ ಸ್ವಲ್ಪ ಮಾತನಾಡೋದಿದ್ರೆ ಸರ್, ಇದರ ಹಿಂದಿರುವಂತಹ ಒಂದು ಸೀಕ್ರೆಟ್ ಏನು ಅನ್ನುವಂಥದ್ದು? ಸರ್, ಇದ್ರ ಹಿಂದೆ ಇರುವಂಥ ಒಂದು ಸೀಕ್ರೆಟ್ ತುಂಬ ಸಿಂಪಲ್ ಆಗಿದೆ. ಯಾವುದು ಕಾಂಪ್ಲಿಕೇಟೆಡ್ ಸೀಕ್ರೆಟ್ ಇಲ್ಲ. ಸೀಕ್ರೆಟ್ ನಾವು ಯಾವುದನ್ನೇ ಒಂದು ಅಡಿಗೆ ಮಾಡ್ಬೋದು, ನಮ್ಮ ಅಡಿಗೆ ಮಾಡುವಾಗ ಇರ್ಬೋದು, ಸರ್ವಿಸ್ ಮಾಡುವಾಗ ಇರ್ಬೋದು, ನಾವು ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡಿದ ಹಾಗೆ ನಾನು ನಿಮ್ಗೆ ಹೇಳಿದ್ದೇನೆ, ಅಷ್ಟು ಪ್ರೀತಿಯಿಂದ ಹೃದಯದಿಂದ ನಾವು ಅದನ್ನ ತಯಾರು ಮಾಡಿ ಗರ್ವದಿಂದ ನಾವು ಅದನ್ನ ಸರ್ವಿಸ್ ಮಾಡ್ತೇವೆ ಕಸ್ಟಮರ್ಗೆ. ಅತಿಥಿ ದೇವೋ ಭವ ಅನ್ನೋದನ್ನ ನಾವು ಹೇಳೋದಿಲ್ಲ, ಬಟ್ ನಾವು ಮಾಡಿ ತೋರಿಸ್ತಾ ಇದ್ದೇವೆ. ಯಾಕಂದ್ರೆ ನಾವು ಗ್ರಾಹಕರಿಗೆ ಹಣಕ್ಕೋಸ್ಕರವೇ ನಾವು ಬಿಸ್ನೆಸ್ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಓಷನ್ ಪರ್ಲ್ ಹಿಂದಿರೋ ವಿಚಾರವನ್ನು ನಿಮ್ಗೆ ಸ್ವಲ್ಪ ಕೊಡ್ತೇನೆ. ಸೀಕ್ರೆಟ್ ಏನಂತ ಕೇಳ್ತಾ ಇದ್ದೀರಿ. ನಮ್ಮ ಸಂಸ್ಥೆಯ ಚೇರ್ಮನ್ ಮಿಸ್ಟರ್ ಜಯರಾಮ್ ಬನನ್ ಅವರು ಡೆಲ್ಲಿಯಲ್ಲಿ ಆಲ್ಮೋಸ್ಟ್ 180ಕ್ಕೂ ಜಾಸ್ತಿ ರೆಸ್ಟೋರೆಂಟನ್ನು ನಡೆಸ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಅವರಿಗೆ ಇವತ್ತು ಕೆಲವು ಹೆಸರುಗಳಿವೆ. ಅವರ ನಿಜವಾದ ಹೆಸರು ಮಿಸ್ಟರ್ ಜಯರಾಮ್ ಬನನ್ ಅಂತ. ಬಟ್ ಡೆಲ್ಲಿಯ ಜನ ಪ್ರೀತಿಯಿಂದ ಅವರಿಗೆ ಕರೀತಾರೆ ಕಿಂಗ್ ಆಫ್ ದೋಸಾ, ದೋಸಾ ಕಿಂಗ್. ಮಿಸ್ಟರ್ ಜಯರಾಮ್ ಬನನ್ ಕಮ್ಸ್ ಔಟ್, ದೇ ಸೇ ದೋಸಾ ಕಿಂಗ್ ಇಸ್ ಕಮಿಂಗ್. ಸುಲ್ತಾನ್ ಆಫ್ ಸಾಂಬಾರ್ ಅಂತ ಒಂದು ಅತಿ ಉತ್ತಮ ರೀತಿಯ ಆತಿಥ್ಯವನ್ನು ಗ್ರಾಹಕರಿಗೆ ಕೊಟ್ಟು ಗ್ರಾಹಕರಿಂದ ಈ ರೀತಿಯ ಪ್ರೀತಿಯ ಹೆಸರುಗಳನ್ನ ಒಂದು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇಡ್ಲಿ, ಉತ್ತಮ ದರ್ಜೆಯ ಇಡ್ಲಿ, ದೋಸಾ, ಸಾಂಬಾರ್, ಟೀ, ಕಾಫಿ ಇಂತಹ ವಸ್ತುಗಳನ್ನು ನಾವು, ಇಂತಹ ಪದಾರ್ಥಗಳನ್ನು, ಸರ್ವಿಸನ್ನು ಪ್ರೀತಿಯಿಂದ ಮಾಡಿ ಅತಿ ಉತ್ತಮ ಮಟ್ಟದ ಸರ್ವಿಸನ್ನು ಕೊಟ್ಟು ಕಸ್ಟಮರಿಂದ ಹೆಗಳೆ ಗಳಿಸ್ಕೊಂಡಿದ್ದೇವೆ. ಇವತ್ತು ನಮ್ಮ ಚೇರ್ಮನ್ ಮಿಸ್ಟರ್ ಜಯರಾಮ್ ಬನನ್ನು ಕೂಡ ಬೆಳಿಗ್ಗೆ 3 ಗಂಟೆಗೆ ಹೇಳ್ತಾರೆ,
ರಾತ್ರಿ 12 ವರೆಗೆ ನಾವೆಲ್ಲ ರೆಸ್ಟೋರೆಂಟ್ ಅಲ್ಲಿ ಇರ್ತೇವೆ, ಇನ್ಕ್ಲೂಡಿಂಗ್ ಮೈ ಚೇರ್ಮನ್. ನಾವು ರೆಸ್ಟೋರೆಂಟ್ ಡೋರ್ ಅಲ್ಲಿ ನಿಂತು ಇನ್ನು ಡೆಲ್ಲಿ ಡಿಫೆನ್ಸ್ ಕಾಲೋನಿ, ನಮ್ದು ಫಸ್ಟ್ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿದ್ದು ಡಿಫೆನ್ಸ್ ಕಾಲೋನಿ ಡೆಲ್ಲಿ. ಇವತ್ತು ಕೂಡ ನಮ್ಮ ಚೇರ್ಮನ್ ಏಜ್ 65 ವರ್ಷ, ಇವತ್ತು ಕೂಡ ಅವರು ಅದೇ ಡಿಫೆನ್ಸ್ ಕಾಲೋನಿಯಲ್ಲಿ ಆ ಡೋರಲ್ಲಿ ನಿಂತು ಪ್ರತಿಯೊಬ್ಬ ಕಸ್ಟಮರ್ ಗ್ರಾಹಕರಿಗೆ ವೆಲ್ಕಮ್ ಮಾಡಿ ಅವರನ್ನ 100% ಸ್ಯಾಟಿಸ್ಫೈ ಮಾಡಿ ಹೇಗೆ ಕಳಿಸ್ತಾರೆ. ಪ್ರತಿಯೊಬ್ಬ ಕಸ್ಟಮರಿಗೂ ಒಂದು ನಾವು ಮನೆಯಲ್ಲಿ ಮಕ್ಕಳಿಗೆ ಯಾವ ಪ್ರೀತಿಯನ್ನು ಕೊಡ್ತೇವೋ ಅದೇ ಪ್ರೀತಿಯಿಂದ ಅವರಿಗೆ ಕೊಟ್ಟಿದ್ದ ಊಟ ಬಿಸಿ ಉಂಟಾ, ಊಟದ ಟೇಸ್ಟ್ ಒಳ್ಳೇದುಂಟಾ. ನಮ್ಮ ಅಲ್ಟಿಮೇಟ್ ಗೋಲ್ ಓಷನ್ ಪಲ್ಸ್ ಸಂಸ್ಥೆಯಲ್ಲಿರೋದು, ನಾವು ಯಾರಿಗೂ ಟಾರ್ಗೆಟ್ ಕೊಟ್ಟು ಈ ಟಾರ್ಗೆಟ್ ಅನ್ನು ಅಚೀವ್ ಮಾಡಿ ಅಂತ ಹೇಳೋದಿಲ್ಲ. ಬಂದ ಕಸ್ಟಮರ್ 100 out of 100 ಕಸ್ಟಮರ್ ಶುಡ್ ಗೋ happy, they should be delighted. They should not say it is good, it was okay, it was excellent. Our intention is they should go with a delight. ನೋಡಿ, ಈಗ ನೀವು 10 ರೂಪಾಯಿ ಕೊಟ್ಟು ಒಂದು ವಸ್ತುವಿನ ಖರೀದಿ ಮಾಡಿ ಆ 10 ರೂಪಾಯಿಗೆ ಸರಿಯಾದ ವಸ್ತು ನಿಮಗೆ ಸಿಕ್ಕಿದ್ರೆ ಅದು ಒಂದು ಓಕೆ ಸ್ಯಾಟಿಸ್ಫ್ಯಾಕ್ಷನ್. ನೀವು 10 ರೂಪಾಯಿನ ವಸ್ತುವನ್ನು ಕೊಟ್ಟು ಖರೀದಿ ಮಾಡಿದವಾಗ ನಿಮಗೆ 20 ರೂಪಾಯಿನ ಖುಷಿ ಸಿಕ್ಕಿದ್ರೆ ದಟ್ ಈಸ್ ಕಾಲ್ಡ್ ಕಸ್ಟಮರ್ ಡಿಲೈಟ್. ಇಡ್ಲಿ ಎಲ್ಲ ಕಡೆ ಸಿಗ್ಬೋದು, ನಿಮಗೆ ಊಟ ಎಲ್ಲ ಕಡೆ ಸಿಗ್ಬೋದು. ಆ ಊಟದ ಜೊತೆಗೆ ನಾವು ಕೊಡುತ್ತಿರುವ ಒಂದು ನಿಜವಾದ ಒಂದು ಅತಿಥಿ ಸತ್ಕಾರ, ಆ ಪ್ರೀತಿ ಏನುಂಟು ಅದು ನೀವು ಎಲ್ಲೂ ಕೂಡ ದುಡ್ಡಿನಿಂದ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ಹೋಟೆಲಲ್ಲಿ ಸ್ಟೇ ಮಾಡಿದಂಥ ತುಂಬ ಕಮಿಷನರ್ಸ್ ಇರ್ಬೋದು, ದೊಡ್ಡ ದೊಡ್ಡ ನ್ಯಾಷನಲ್ ಲೆವೆಲ್ ಟಾಪ್ ಕಮಿಷನರ್ಸ್, ಅವ್ರು ಹೇಳ್ತಾರೆ, ನಾನು ನಮ್ಮ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ಳೋದೆಲ್ಲ ನಿಜ ಸ್ಥಿತಿ ನಾನು ಹೇಳ್ತೇನೆ. ನಾವು ತುಂಬ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಮಾಡ್ತೇವೆ ಪ್ರತಿನಿತ್ಯ, ಬಟ್ ನಿಮ್ಮ ಓಷನ್ ಪರ್ಲ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗೋದಿಲ್ಲ, ಇಂಥ ಒಂದು ಆತಿಥ್ಯ ಸಿಗೋದಿಲ್ಲ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ, ಹೇಳಿ ಹೋಗ್ತಾರೆ. ನಮ್ಮ ಸೀಕ್ರೆಟ್ ಇದೆ, ನಾವು ಕಸ್ಟಮರ್ಗೆ ಅವರು ಹಣ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಅವರಿಗೆ ಖುಷಿ ಸಿಗಬೇಕು ನಮ್ಮ ಸರ್ವಿಸಲ್ಲಿ, ನಮ್ಮ ಸೇವೆಯಲ್ಲಿ. ನಾವು ಮಾಡುವ ಪದಾರ್ಥದಲ್ಲೂ ಕೂಡ ಅಷ್ಟೇ. ನಾವು ಫಾರ್ ಎಕ್ಸಾಂಪಲ್ ಒಂದು ಸ್ಮಾಲ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ, ತಂದೂರಿ ರೋಟಿ. ನಾವು ಕೊಡುವಂಥ ರೋಟಿ ಕ್ರಿಸ್ಪ್ ಖಡಕ್ ಬ್ರೌನ್ ಕಲರ್ ಯಾವಾಗಲೂ ಇರುತ್ತೆ. ಕೆಲವೊಬ್ಬರಿಗೆ ಏನನ್ಸುತ್ತೆ, ಇದು ಬೇರೆ ಕಡೆ ವೈಟ್ ಇರುತ್ತಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಅದನ್ನ ಪಕ್ಕಾ ವೀಟ್ ಫ್ಲವರಲ್ಲೇ ಮಾಡ್ತೇವೆ 100%. ಯಾಕೆ? ಗ್ರಾಹಕನ ಆರೋಗ್ಯ ಒಳ್ಳೆದಿರಬೇಕು. ಗ್ರಾಹಕನ ಅದ್ರ ಜೊತೆಗೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡಿದರೆ ಅದು ತುಂಬಾ ವೈಟ್ ಆಗಿರುತ್ತೆ ಮತ್ತು ತಿನ್ಲಿಕ್ಕೂ ಕೂಡ ನಿಮಗೆ ಸ್ವಾದವಾಗಿರುತ್ತೆ, ಇದಕ್ಕಿಂತ ಸ್ವಾದ ಆಗಿರುತ್ತೆ. ಆದರೆ ಆರೋಗ್ಯ ಮುಖ್ಯ, ನಮಗೆ ಗ್ರಾಹಕರ ಆರೋಗ್ಯ ಮುಖ್ಯ. ನಾವು ಯಾವುದೇ ರೀತಿಯಿಂದ ಆಯಿಲ್, ಬೆಸ್ಟ್ ಆಯಿಲ್ ವಿ ಯೂಸ್. ಇವನ್ನ ನಾವು ವಡೆ ಮಾಡೋದಿದ್ರೆ ಆ ವಡೆ ಚಂದ ಬರಬೇಕು. ವಡೆ ಮಾಡುವಾಗ ಉದ್ದಿನ ಬೇಳೆಗಳನ್ನು ತಗೊಳ್ತೇವೆ. ಆ ಉದ್ದಿನ ಬೇಳೆ 100 ರೂಪಾಯಿಂದ ಹಿಡಿದು ನಿಮಗೆ 300 ರೂಪಾಯಿವರೆಗೂ ಉಂಟು. ಅದರಲ್ಲಿ ನಾವು ಅತಿ ಶ್ರೇಷ್ಠ ದರ್ಜೆಯ ಉದ್ದಿನ ಬೇಳೆಯನ್ನೇ ತೆಗೆದು ನಾವು ಹಾಕ್ತೇವೆ ಅದಕ್ಕೆ. ಅದರಲ್ಲಿ ಬೇಡಾದನ್ನು ಮಿಕ್ಸ್ ಮಾಡೋದಿಲ್ಲ, ಒಳ್ಳೆ ಪ್ರಾಡಕ್ಟ್ ಹಾಕ್ತೇವೆ, ಔಟ್ಕಮ್ ಒಳ್ಳೇದು ಬರುತ್ತೆ. ನೀವು ಯಾವುದೇ ನಮ್ಮ ಹೋಟೆಲಲ್ಲಿ ಊಟ ಮಾಡಿದ್ರು ಕೂಡ ನಿಮಗೆ ಒಂದು ಆಯಿಲ್ ಇದು ಸ್ಮೆಲ್ಲು ಅಂತ ಯಾವುದು ಆಗ್ಲಿಕ್ಕಿಲ್ಲ. ನಾವು ಒಂದು ನಮ್ಮ ಚೇರ್ಮನ್ ಮಿಸ್ಟರ್ ಜಯರಾಮ್ ಬನನ್ ಸೆಟ್ ಮಾಡಿರುವಂಥ ಸ್ಟ್ಯಾಂಡರ್ಡ್ಸ್ ಇದು. ಗ್ರಾಹಕರಿಗೆ ಅತಿ ಶ್ರೇಷ್ಠದನ್ನು ಮಾಡಬೇಕು. ಈಗ ನೀವು ಮನೆಯಲ್ಲಿ ಒಂದು ಪೂಜೆ ಇದ್ರೆ ಅತಿ ಶ್ರೇಷ್ಠವಾದ ಫುಡ್ ಅನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀರಿ. ಅದೇ ರೀತಿ ಕಸ್ಟಮರಿಗೂ ಕೂಡ ಅದೇ ಭಾವನೆಯಲ್ಲಿ ನಾವು ಸೇವೆಯನ್ನು ಮಾಡಬೇಕಂತ ನಾವು ಮಾಡ್ತಾ ಇದ್ದೇವೆ. ಇನ್ನು ರಿಯಾಲಿಟಿಯಲ್ಲಿ ಅದೇ ನಮ್ಮ ಸಕ್ಸಸ್ ಅಂತ ನಿಮಗೆ ಹೇಳ್ಬೋದು.
ಅಂದ್ರೆ ಬಹುಶಃ ಆ ಒಂದು ಮಾತಿದೆ, ಯಥಾ ರಾಜ ತಥಾ ಪ್ರಜಾ ಅನ್ನುವಂಥದ್ದು. ಅಂದ್ರೆ ಒಬ್ಬ ಸಂಸ್ಥೆಯ ಮುಖ್ಯಸ್ಥ ಅಥವಾ ಒಂದು ಊರಿನ ರಾಜ ಹೇಗಿರ್ತಾನೋ ಆ ಪ್ರಜೆಗಳು ಅದೇ ರೀತಿ ಇರ್ತಾರೆ ಅನ್ನುವಂಥದ್ದು. ಬಹುಶಃ ಸಂಸ್ಥೆಯ ಮುಖ್ಯಸ್ಥರ ಒಂದು ಆ ಒಂದು ಏನು ಹೇಳೋದು ಸರಳತೆ ಇರ್ಬೋದು, ಅಥವಾ ಒಂದು ವಿಧೇಯತೆ ಇರ್ಬೋದು, ಗ್ರಾಹಕರಿಗೆ ಸೇವೆಯನ್ನ ಕೊಡಬೇಕು ಅನ್ನುವಂತಹ ಮನೋಭಾವ ಇರ್ಬೋದು, ಅದನ್ನ ಪ್ರತಿಯೊಂದು ಸಿಬ್ಬಂದಿಗಳಲ್ಲೂ ಕೂಡ ನಾವು ಇವತ್ತು ಕಾಣ್ತಾ ಇದ್ದೇವೆ ಅನ್ನುವಂಥದ್ದು. ಎಸ್ ಸರ್, ಇನ್ನಷ್ಟು ತಿಳಿದುಕೊಳ್ಳುವಂಥದ್ದೇ ಓಷನ್ ಪರ್ಲ್ ಬಗ್ಗೆ. ವಾಪಸ್ ಬರ್ತೀನಿ, ಒಂದು ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಳ್ಬೇಕು. ಎಸ್, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಓಷನ್ ಪರ್ಲ್ ದಿ ಸೇಫೆಸ್ಟ್ ಡೆಸ್ಟಿನೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಇದ್ದಾರೆ ಓಷನ್ ಪರ್ಲ್ ಗ್ರೂಪ್ನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ BN ಗಿರೀಶ್ ಸರ್ ಅವರು. ನಮಗೆ ಓಷನ್ ಪರ್ಲ್ ಹೇಗೆ ಈ ಒಂದು ಸಂದರ್ಭದಲ್ಲಿ ಸೇವೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದ. ಎಸ್, ಈಗಾಗಲೇ ತಾವು ಹೇಳಿದ್ರಿ ಸರ್, ಅಂದರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಕೆಲವೊಂದು ಮಾರ್ಗಸೂಚಿಗಳಿದೆ. ಕೇಂದ್ರ ಆರೋಗ್ಯ ಇಲಾಖೆ ಇರ್ಬೋದು, WHO ಕೊಟ್ಟಿರುವಂತಹ ಗೈಡ್ಲೈನ್ಸ್ಗಳ ಅನುಸಾರವಾಗಿ ಸೇವೆಯನ್ನು ಕೊಡ್ತಾ ಇದ್ದೇವೆ ಅನ್ನುವಂಥದ್ದು ಬಹುಶಃ ನಾವು ಕೂಡ ವರದಿಯಲ್ಲಿ ಗಮನಿಸಿದ್ದೇವೆ. ಸೊ ಮತ್ತೊಮ್ಮೆ ನಾನು ನಿಮ್ಮಿಂದ ಕೇಳೋದಕ್ಕೆ ಬಯಸುವಂಥದ್ದು ಗ್ರಾಹಕರಿಗೋಸ್ಕರ, ಸೊ ಏನೆಲ್ಲ ಪ್ರಿಕಾಷನ್ಸ್ ಈಗ ಆಗ್ತಾ ಇದೆ, ಹೇಗೆಲ್ಲ ತೆಗೆದುಕೊಳ್ತಾ ಇದ್ದೀರಿ ಅಂತ? ಹೌದು, ನಾನು ಈಗಾಗಲೇ ಫಸ್ಟಿಗೆ ಹೇಳಿದ್ದೇನೆ ನಾನು ನಿಮಗೆ. ಹೌದು, ಇದನ್ನು 3 ರೀತಿಯಲ್ಲಿ ನಾವು ವಿಭಜನೆ ಮಾಡಿದ್ದೇವೆ ಅಂತ. ಫಸ್ಟ್, ನಾವು ಟ್ರೈನಿಂಗ್, ಅತಿಯಾದ ಟ್ರೈನಿಂಗ್ ಕೊಟ್ಟಿದ್ದೇವೆ. ಪ್ರತಿಯೊಬ್ಬ ಸ್ಟಾಫ್ ಮೆಂಬರ್ ಹೋಟೆಲ್ ಎಂಟರ್ ಆಗೋದಕ್ಕಿಂತ ಮೊದಲು ಅವ್ರ ಥರ್ಮಲ್ ಸ್ಕ್ರೀನಿಂಗಲ್ಲಿ ಅವ್ರ ಟೆಂಪ್ರೇಚರ್ ಚೆಕ್ ಮಾಡ್ತೇವೆ. ಮತ್ತು ಪ್ರಾಪರ್ ಡಿಸ್ಇನ್ಫೆಕ್ಟೆಂಟ್ ಕೆಮಿಕಲಲ್ಲಿ ಅವ್ರ ಕೈ ಹ್ಯಾಂಡ್ ವಾಶ್ ಮಾಡಬೇಕು ಸೋಪ್ ಸೊಲ್ಯೂಷನಲ್ಲಿ. ಆನಂತರ ದೇ ಹ್ಯಾವ್ ಟು ಅಪ್ಲೈ ಹ್ಯಾಂಡ್ ಸ್ಯಾನಿಟೈಸರ್ಸ್. ಆಫ್ಟರ್ ದಟ್ ದೇ ಹ್ಯಾವ್ ಟು ವೇರ್ ಅ ಫ್ರೆಶ್ ಕ್ಲೀನ್ಡ್ ಯೂನಿಫಾರ್ಮ್ಸ್. And everyone have to wear gloves, masks. Then we have our department of quality management and HR, human resource management. They all check the employees, then they will allow them to come inside to the duty. Similarly, guest entrance, as soon as the vehicle car comes, we now ಸ್ಯಾನಿಟೈಸೇಷನ್ ಮಾಡ್ತೇವೆ. ಕಂಪ್ಲೀಟ್ ಕಸ್ಟಮರ್ ಕಾರನ್ನು ಸ್ಯಾನಿಟೈಸೇಷನ್ ಮಾಡ್ತೇವೆ. ಆನಂತರ ಅವರ ಕಸ್ಟಮರ್ ಫುಡ್ ಸ್ಯಾನಿಟೈಸರ್, ದೆನ್ ವಿಲ್ ಚೆಕ್ ದಿ ಟೆಂಪ್ರೇಚರ್, ದೆನ್ ಹ್ಯಾಂಡ್ ಸ್ಯಾನಿಟೈಸರ್ ಇಸ್ ಮಸ್ಟ್. ದೆನ್ ವಿ ಆಸ್ಕ್ ದ ಗೆಸ್ಟ್ ಟು ವೇರ್ ಅ ಮಾಸ್ಕ್ ಮಸ್ಟ್. ಸಮ್ ಕಸ್ಟಮರ್ ಸೇಸ್ ಐ ಡೋಂಟ್ ಹ್ಯಾವ್ ಅ ಮಾಸ್ಕ್. ಇನ್ ದಟ್ ಸಿಚುವೇಶನ್ ವಿ ಅವರ್ ಸೆಲ್ಫ್ ಪ್ರೊವೈಡ್ ದೆಮ್ ದ ಮಾಸ್ಕ್. ದೇ ಹ್ಯಾವ್ ಟು ವೇರ್ ದ ಮಾಸ್ಕ್ ಮಸ್ಟ್. ತಮ್ಮ ವತಿಯಿಂದಲೇ ಕೊಡಲಾಗುತ್ತೆ. ಇನ್ ಕೇಸ್ ಇಫ್ ದ ಕಸ್ಟಮರ್ಸ್ ನಾಟ್ ಹ್ಯಾವಿಂಗ್ ಇಟ್, ಫಾರ್ ಅಸ್ ನಮಗೆ ಕಸ್ಟಮರ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೇವೆ. ಆಮೇಲೆ ಈಗ ನಮ್ಮದು ರೂಮ್ಸ್ ಉಂಟು, ರೆಸ್ಟೋರೆಂಟ್ಸ್ ಉಂಟು. ರೂಮ್ ಕಸ್ಟಮರ್ಸ್ ರೂಮ್ ಬುಕಿಂಗ್ ಮಾಡಿದ ತಕ್ಷಣ ಆನ್ಲೈನಲ್ಲೇ ಚೆಕಿಂಗ್ ಪ್ರೊಸೆಸನ್ನು ಮಾಡಿದ್ದೇವೆ. ಕಾಂಟ್ಯಾಕ್ಟ್ಲೆಸ್ ಚೆಕ್-ಇನ್, ಆನ್ಲೈನಲ್ಲೇ ಚೆಕ್-ಇನ್ ಆಗ್ಬೋದು. ಹೋಟೆಲಿಗೆ ಬಂದಾಕ್ಷಣ ಅವ್ರ ಹೆಸರು ಹೇಳಿದ್ರೆ ಆಯಿತು, ನಮ್ಮ ರಿಸೆಪ್ಷನಿಂದ ಸ್ಯಾನಿಟೈಸ್ಡ್ ಕೀ ಕೊಡ್ತೇವೆ ಅವರಿಗೆ, ಸ್ಯಾನಿಟೈಸ್ಡ್ ಪೆನ್ ಕೊಡ್ತೇವೆ ಒಂದು ಸೈನ್ ಹಾಕ್ಲಿಕ್ಕೆ. ಆನ್ಲೈನಲ್ಲೂ ಕೂಡ ಡಿಜಿಟಲ್ ಸಿಗ್ನೇಚರ್ ಇದ್ದರೆ ಅವರು ಆನ್ಲೈನಲ್ಲೇ ಸೈನ್ ಮಾಡ್ಬೋದು. ಇಲ್ಲಿ ಸ್ಯಾನಿಟೈಸ್ಡ್ ಕೀಯನ್ನು ಕೊಟ್ಟು ಅವ್ರನ್ನ ಎಸ್ಕಾರ್ಟ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸಿಂಗಲ್ಲಿ ನಾವು ರೂಮಿಗೆ ಕರೆದುಕೊಂಡು ಹೋಗ್ತೇವೆ. ಹೋಟೆಲ್ ಎಂಟ್ರಿ ಬಂದಾಕ್ಷಣ ಅಲ್ಲೂ ಕೂಡ ನಾವು ಮಾರ್ಕಿಂಗ್ ಮಾಡಿದ್ದೇವೆ, ಫುಟ್ ಸೈನೇಜಲ್ಲಿ ಮಾರ್ಕಿಂಗ್ ಮಾಡಿದ್ದೇವೆ. ಸೋಷಿಯಲ್ ಡಿಸ್ಟೆನ್ಸಿಂಗ್, ಯಾವ ಅಂತರದಲ್ಲಿ ನೀವು ನಿಂತ್ಕೊಳ್ಬೇಕು, ವೇಟ್ ಮಾಡಬೇಕು, ಅದನ್ನು ಕೂಡ ಮಾಡಿದ್ದೇವೆ. ನಮ್ಮ ಮ್ಯಾನೇಜ್ಮೆಂಟ್ ಸತತವಾಗಿ ಈ ಕೋವಿಡ್-19 SOPಯನ್ನು ಯಾರೊಬ್ಬರು ಪಾಲನೆ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಕಸ್ಟಮರ್ಸ್ ಗೈಡ್ ಮಾಡ್ತಾನೆ ಇರ್ತವೆ 24 hours. ಆ ನಂತರ ಲಿಫ್ಟ್ಗಳ ಮುಖಾಂತರ ಸೀದಾ ಅವ್ರನ್ನ ಅವರ ಕೊಠಡಿಗೆ ಕರ್ಕೊಂಡು ಹೋಗಿ ಬಿಡಲಾಗುತ್ತದೆ. ಆಸ್ ಸೂನ್ ಆಸ್ ದ ಕಸ್ಟಮರ್ ರೂಮಿಗೆ ಹೋದಾಕ್ಷಣ ಅವ್ರ ಟಚ್ ಪಾಯಿಂಟ್ ಬೈ ಮಿಸ್ಟೇಕ್ ಎಲಿವೇಟರ್ ಬಟನ್ ಟಚ್ ಮಾಡಿರ್ತಾರೆ, ಇಮಿಡಿಯೇಟ್ಲಿ ಅದನ್ನು ನಮ್ಮ ಸಿಬ್ಬಂದಿಗಳು ಗಮನಿಸಿ ಸ್ಪ್ರೇ ಮಾಡಿ ಅದನ್ನು ಡಿಸ್ಇನ್ಫೆಕ್ಟೆಂಟ್ ಕೆಮಿಕಲಿಂದ ಕ್ಲೀನ್ ಮಾಡಿ ಅದನ್ನು ಇಮಿಡಿಯೇಟ್ಲಿ ಸ್ವಚ್ಛ ಮಾಡ್ತಾರೆ. ಕಸ್ಟಮರ್ ಈಗ ನೀವು 1 ನೈಟ್ಗೆ ಬುಕ್ ಮಾಡಿರ್ತೀರಿ, 2 ನೈಟ್ಗೆ ಬುಕ್ ಮಾಡಿರ್ತೀರಿ, ನಿಮಗೆ ನಾವು 2 ನೈಟ್ ನಿಮಗೆ ಬೇರೆ ಯಾವುದು ಸರ್ವಿಸ್ ಪ್ರೊವೈಡ್ ಮಾಡಲಿಕ್ಕಿಲ್ಲ. ನಾವು ನಿಮ್ಮ ರೂಮಲ್ಲಿ ಕಸ್ಟಮರ್ ರೂಮಲ್ಲಿ 2 ದಿವಸಕ್ಕೆ ಬೇಕಾಗಿರುವಂಥ ಲೆನಿನ್ ಇರ್ಬೋದು, ಬೇರೆ ಯಾವ ಸಾಮಗ್ರಿ ಇರ್ಬೋದು, ಅವರು ಬಂದು ಹೋಗೋವರಿಗೆ ಎಷ್ಟು ನೈಟ್ ಸ್ಟೇ ಉಂಟು ಅಷ್ಟು ನೈಟ್ ಎಲ್ಲ ಸಾಮಾನುಗಳನ್ನು ಮೊದಲೇ ನಾವು ರೂಮಲ್ಲಿ ಇಟ್ಟಿರ್ತೇವೆ.
ಅದರಿಂದ ಏನಾಗುತ್ತೆ, ಪುನಃ ಪುನಃ ಸ್ಟಾಫ್ ಎಂಟ್ರಿ ಆಗುವಂತ ಅವಶ್ಯಕತೆ ಇರಲಿಕ್ಕಿಲ್ಲ. ಟ್ರಾವೆಲರ್ಸ್ ಇಂಟರಾಕ್ಷನ್ ಕಡಿಮೆ ಆಗಿರುತ್ತೆ. ಬರುವಂಥವ್ರು ಟ್ರಾವೆಲರ್ಸ್ ಇನ್ ಕೇಸ್ ಕೋವಿಡ್ ಎಫೆಕ್ಟ್ ಇದ್ರೂ ಕೂಡ ನಮ್ಮ ಹೋಟೆಲಲ್ಲಿರುವಂಥ ಇನ್ನೊಬ್ಬ ಕಸ್ಟಮರಿಗೆ ಅದು ಸ್ಪ್ರೆಡ್ ಆಗಬಾರ್ದು ಮತ್ತು ನಮ್ಮ ಸ್ಟಾಫಿಗೆ ಅದು ಸ್ಪ್ರೆಡ್ ಆಗಬಾರ್ದು. ಇನ್ ಕೇಸ್ ಕೋವಿಡ್ ಇದ್ರೂ ಕೂಡ ಅವರು ಗುಣಮುಖರಾಗಿ ಹೊರಗಡೆ ಹೋಗಬೇಕು. ಅದು ನಮ್ಮ ಉದ್ದೇಶ. ಹೇಗೆ ಮಾಡಿದ್ದೇವೆ ಅಂದರೆ, ನಾವು ಇದು ಒಂದು ಚೆಕ್ ಇನ್ ಪ್ರೊಸೆಸ್ ಆಯಿತು. ಇಫ್ ಯು ಈಗ ಸರ್ವಿಸಿಗೆ ಹೋದರೆ, ರೂಮ್ ಸರ್ವಿಸ್ ಏನಾದರೂ ಆರ್ಡರ್ ಮಾಡಿದರೆ ನಾವು ಟ್ರಾಲಿಯಲ್ಲಿ ತೊಗೊಂಡು ಬರ್ತೇವೆ. ನೀವು ನೋಡಿರಬೇಕು ವಿಡಿಯೋದಲ್ಲೆಲ್ಲ. ಅದರಲ್ಲೆಲ್ಲ ಡಿಸ್ಪೋಸಿಬಲ್ ಇರುತ್ತೆ. ನಮ್ಮ ಸರ್ವಿಸ್ ಬಾಯ್ ಕೂಡ ಕಂಪ್ಲೀಟ್ ಪಿ ಕಿಟ್ ಹಾಕ್ಕೊಂಡಿರ್ತಾನೆ. ಅದರಿಂದ ಅವನು 6 ಫೀಟ್ ಡಿಸ್ಟೆನ್ಸಲ್ಲಿ ಡೋರ್ ಸ್ಟೆಪ್ಪಲ್ಲಿ ಅದನ್ನು ಇಟ್ಟು ನಾಕ್ ಮಾಡಿ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಿ ಪುನಃ ಬರ್ತಾನೆ. ಕಸ್ಟಮರ್ ಊಟ ಆದಮೇಲೆ ಅದರಲ್ಲಿರೋದೆಲ್ಲ ಡಿಸ್ಪೋಸಿಬಲ್ಸ್, ಮತ್ತೆ ವಾಪಸ್ ಹೋಗಲಿಕ್ಕೆ ಇಲ್ಲ. ಅಲ್ಲಿಂದ ಸೀದಾ ಗಾರ್ಬೇಜಲ್ಲಿ ಹಾಕಿ ಅದನ್ನು ಅದು ಯಾವ ಥರ ನಾವು ಅದನ್ನು ಡಿಸ್ಇನ್ಫೆಕ್ಟೆಂಟ್ ಕೆಮಿಕಲ್ ಹಾಕಿ ಅದನ್ನು ಅಲ್ಲಿಂದ ಅವ್ರು ಚೆಕ್ಔಟ್ ಆದಮೇಲೆ ತೆಗಿತೇವೆ. ಸೊ ಅಲ್ಲಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಯಿತು ಅನ್ನುವ ಒಂದು ಚಾನ್ಸ್ ಇಲ್ಲ, ಅವಕಾಶಗಳಿಲ್ಲ. ಇವೊಂದು ಕಸ್ಟಮರ್ ಕೂಡ, ಈಗ ಒಬ್ಬ ಕಸ್ಟಮರ್ ಅವರು ಕೋವಿಡ್ ಇರಲಿ ನಾರ್ಮಲ್ ಇರಲಿ, ಒಂದು ಸಾರಿ ಒಬ್ಬ ಕಸ್ಟಮರ್ ಬಂದು ಚೆಕ್ ಇನ್ ಆದರೆ ಇನ್ನು 2 ಡೇಸ್ ನಾವು ಯಾರಿಗೂ ರೂಮ್ ಕೊಡಲಿಕ್ಕಿಲ್ಲ. ಟಿಲ್ 72 hours ವಿ ವಿಲ್ ನಾಟ್, ನಾವು ಆ ರೂಮನ್ನು ಬೇರೆಯವರಿಗೆ ಪ್ರೊವೈಡ್ ಮಾಡೋದಿಲ್ಲ. ಅದನ್ನು ಕಂಪ್ಲೀಟ್ ಸ್ಯಾನಿಟೈಸ್ ಮಾಡಿ ಆಫ್ಟರ್ 3 days, ಆಫ್ಟರ್ 72 hours ಓನ್ಲಿ ವಿಲ್ ಅಲಾಟ್ ಟು ದಿ ಅನದರ್ ಕಸ್ಟಮರ್, ಇನ್ನೊಬ್ಬ ಕಸ್ಟಮರ್. ಮತ್ತು ರೆಸ್ಟೋರೆಂಟಲ್ಲೂ ಕೂಡ ಅಷ್ಟೇ. ಇವೊಂದೊಂದು ಸ್ಪೂನ್, ಪ್ಲೇಟ್ಸ್ ಎಲ್ಲವನ್ನು ಕಂಪ್ಲೀಟ್ ಆಗಿ ಸ್ಟೆರಲೈಸ್ ಮಾಡಿದ್ದೇವೆ. ಸ್ಟೆರಲೈಸ್ ಮಾಡಿ ಆ ಸ್ಪೂನ್, ಫೋರ್ಕ್, ನೈಫ್ ಕೂಡ ಒಂದು ಪೇಪರ್ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಇಡ್ತೇವೆ. ಅನ್ಟಚ್ಡ್. ನಮ್ಮ ಸ್ಟಾಫ್ ಕೂಡ ಅದನ್ನ ಟಚ್ ಮಾಡಿರಬಾರ್ದು. ಯಾವುದು ನಾವು ಕಸ್ಟಮರ್ಗೆ ಕೊಡ್ತಾ ಇದ್ದೇವೆ ಅನ್ಟಚ್ಡ್. ಸೊ ಅಷ್ಟೊಂದು ನಾವು ಪ್ರಿಕಾಷನ್ಸ್ ಮೆಜರ್ ತಗೊಂಡಿದ್ದೇವೆ. ರೆಸ್ಟೋರೆಂಟ್ಸಲ್ಲೂ ಕೂಡ ವೇಟಿಂಗ್ ಲಾಂಚ್ ಇರ್ಬೋದು, ಒಳಗಡೆ ಇರ್ಬೋದು, ಉತ್ತಮವಾದ ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡಿದ್ದೇವೆ. ಇವತ್ತು ಕೂಡ ಬಂದಂಥ ಪ್ರತಿಯೊಬ್ಬ ಗ್ರಾಹಕರು ಕೂಡ ಅತಿಯಾದ ಮೆಚ್ಚುಗೆಯನ್ನು ನಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ತುಂಬ ಗರ್ವ ಆಗ್ತಾ ಉಂಟು. ತುಂಬ ಮೊಬೈಲಲ್ಲೆಲ್ಲ ಬರ್ತಾ ಉಂಟು. ತುಂಬ ಗ್ರಾಹಕರೇ ಈ ವ್ಯವಸ್ಥೆಗಳ ಬಗ್ಗೆ ಹೊಗಳಿ ಹೋಗ್ತಾ ಇದ್ದಾರೆ. ಭಾರಿ ನಮಗೆ ಸಂತೋಷ ಆಗ್ತಾ ಉಂಟು. ಹೀಗೆ ಇನ್ನು ನಾವು ಯಾವುದೇ ಒಂದು ವೆಜಿಟೇಬಲ್, ಫ್ರೂಟ್ಸ್ ಯಾವುದೇ ಒಂದನ್ನು ನಾವು ರಿಸೀವ್ ಮಾಡಿದರೆ ವೆಂಡರ್ಸಿಂದ, ಅದನ್ನೂ ಕೂಡ ನಮ್ಮದು ಥಾಯಿಂಗ್ ಒಂದು ಪ್ರಾಸೆಸ್ ಉಂಟು. ಅದಕ್ಕೆ ಒಂದು ಮೆಡಿಸಿನ್ ಹಾಕಿ ಅದನ್ನು ಹಾಟ್ ವಾಟ್ರಲ್ಲಿ ಅದನ್ನು ಕಂಪ್ಲೀಟ್ ಕ್ಲೀನ್ ಮಾಡಿ ಸ್ಯಾನಿಟೈಸ್ ಮಾಡಿ ಆ ನಂತರವೇ ನಾವು ಅದನ್ನು ಹೋಟೆಲ್ಗೆ ಒಳಗಡೆ ತಗೊಳ್ತೇವೆ. ಶುದ್ಧವಾಗಿಯೇ ಒಳಗಡೆ ಬರಬೇಕು. ಇದು ಸೆಕೆಂಡ್ ಸ್ಟೆಪ್ ಆಯಿತು. ಥರ್ಡ್ ಸ್ಟೆಪ್ ಇನ್ನೇನು ಮಾಡಿದ್ದೇವೆ, ನಾನು ನಿಮಗೆ ಹೇಳಿದ್ದೇನೆ 3 ರೀತಿಯಾಗಿ ನಾವು ಮಾಡಿದ್ದೇವೆ. ಒಂದು ಟ್ರೈನಿಂಗ್ ಮತ್ತು ಅನುಭವ ಕೊಡೋದು. ಸೆಕೆಂಡ್, ಈ ಎಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದೇವೆ. ಪ್ರತಿಯೊಬ್ಬ ಎಂಪ್ಲಾಯಿ ಎಲ್ಲರೂ ಮಾಸ್ಕ್, ಗ್ಲೌಸ್, ಸ್ಯಾನಿಟೈಸರ್ಸ್. Every half an hour they have to wash, every 20 minutes they have to go to the washroom, they have to use hand wash, they have to clean their hands, soap solutions. ಇದನ್ನೆಲ್ಲ ಮಾಡಿದ್ದೇವೆ. ಥರ್ಡ್ ಸ್ಟೆಪ್ಪಲ್ಲಿ ಈಗ ಬಂದಿರುವಂಥ ಗ್ರಾಹಕರಿಗೆ ಕೊರೋನಾ ಉಂಟ ಇಲ್ಲ ಅನ್ನೋದು ನಮಗೆ ಗೊತ್ತಿರಲಿಕ್ಕಿಲ್ಲ. ಟ್ರಾವೆಲರ್ಸ್ ಎಷ್ಟೋ ಜನ ಬಂದಿರ್ತಾರೆ. ಈಗ ಮಳೆಗಾಲ ಉಂಟು, ಒಬ್ಬರಿಗೆ ಒಂದು ಕೋಲ್ಡ್ ಜ್ವರ ಬಂದರೂ ಕೂಡ ಭಯ ಬರುವಂಥ ಒಂದು ಪರಿಸ್ಥಿತಿ ಇವತ್ತು. ಅದಕ್ಕೆ ನಾವೇನು ಮಾಡಿದ್ದೇವೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಆಹಾರ ಪದಾರ್ಥಗಳನ್ನು ನಾವು ನಮ್ಮ ಮೆನ್ಯೂಲ್ಲಿ ಅಳವಡಿಸಿದ್ದೇವೆ. ಖಾದ್ಯಗಳಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂಥ ಐಟಮ್ಗಳು. ಕರೆಕ್ಟ್. ಖಾದ್ಯಗಳಲ್ಲೂ ಕೂಡ ಇದೇ ಕರೋನಾಗೆ ಬೇಕಾಗಿರೋದು. ಈಗ ನಾವು ಇಷ್ಟೊಂದು ಓದಿ ಜನರಿಂದ, ಎಕ್ಸ್ಪರ್ಟ್ಸಿಂದ ಕೇಳಿ ತಿಳಿದಿರೋದು ನೋಡಿದರೆ, ಮಿನಿಸ್ಟ್ರಿ ಆಫ್ ಹೆಲ್ತ್, ಗೌರ್ಮೆಂಟ್ ಆಫ್ ಇಂಡಿಯಾ, lot of doctors and many people are all over the world ಹೇಳ್ತಾ ಇರೋದು ಕರೋನಾದ ಬಗ್ಗೆ. ಇದೇ ಪ್ರೊಸೆಸ್ಸನ್ನು ನೀವು ಮಾಡಬೇಕು. ನಿಮ್ಮ ಹೈಜೀನ್ ಪ್ರೊಸೆಸ್ಸನ್ನು ಬೆಸ್ಟ್ ಇಟ್ಕೊಳ್ಬೇಕು. ಮತ್ತು ನಿಮ್ಮ ಇಮ್ಯುನೈಸೇಷನ್ ಎಷ್ಟು ಇರಬೇಕು, ರೋಗ ನಿರೋಧಕ ಶಕ್ತಿ
ಜಾಸ್ತಿ ಇರಬೇಕು. ರೋಗ ನಿರೋಧಕ ಶಕ್ತಿ ಎಲ್ಲಿಂದ ಬರುತ್ತೆ? ನ್ಯಾಚುರಲ್ ಆಗಿ ನಾವೆಲ್ಲಿಂದ ತಗೊಳ್ಬೋದು? ಆಹಾರದ ಮೂಲಕ. ನಾವು ಫುಡ್ ಇಂಡಸ್ಟ್ರಿಯಲ್ಲಿ ನಾವು ಯಾವಾಗಲೂ ಹೇಳ್ತೇವೆ, ಫುಡ್ ಇಸ್ ಯೂಸ್ಡ್ ಎಸ್ ಅ ಮೆಡಿಸಿನ್. ನೀವು ಡಾಕ್ಟರ್ ಹತ್ರ ಹೋದ್ರೂ ಕೂಡ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಬಟ್ ಯಾವ್ಯಾವ ಊಟಗಳನ್ನು ನೀವು ಅನುಸರಿಸಬೇಕಂತ ಹೇಳ್ತಾರೆ. ನಾವು ಯಾವಾಗಲೂ ಗಾದೆ ಮಾತುಂಟು, ನೀವು ಕೇಳಿರ್ಬೋದು, ಮಾತಿನಿಂದ ಬಂತು ಜಗಳ, ಊಟದಿಂದ ಬಂತು ರೋಗ. ಹಾಗಾಗಿ ಆ ಊಟವನ್ನ ನಾವು ಔಷಧಿಯ ರೀತಿಯಲ್ಲಿ ತಗೊಳ್ಬೇಕು. ಔಷಧಿ ಅಂದರೆ ನೀವು ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿದ ಟ್ಯಾಬ್ಲೆಟ್ ಔಷಧಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ತಗೊಳ್ತಿರುವಂಥ ಆಹಾರ ಸತ್ವಯುತವಾಗಿದ್ರೆ ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ ಈ ಎಲ್ಲ ಪದಾರ್ಥಗಳನ್ನು ಇದು ಒಳಗೊಂಡಿದ್ದರೆ ಅದು ನಿಮ್ಮ ಹೆಲ್ತಿಗೆ ಯಾವಾಗಲೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಇಮ್ಯುನಿಟಿ ಬೂಸ್ಟರ್ ನಿಮಗೆ ಆಗುತ್ತೆ. ಆದರೆ ಆ ಥರ ಖಾದ್ಯಗಳು ಏನಂತ ನೀವು ಕೇಳ್ಬೋದು ನಮ್ಮ ಹತ್ರ. ಈಗ ನೋಡಿ, ಖಾವ ಅಂತ ಒಂದು ಡ್ರಿಂಕ್ ಉಂಟು. ಆ್ಯಕ್ಚುಲಿ ಈ ಖಾವ ಅನ್ನೋದು ಮಿಡ್ಲ್ ಈಸ್ಟಲ್ಲಿ ತುಂಬ ಫೇಮಸ್. ಖಾವ ಅದರಲ್ಲಿ ಲವಂಗ್, ದಾಲ್ಚಿನಿ ಮತ್ತು ನಿಮ್ಮ ಇಲಾಚಿ, ಹನಿ ಇದನ್ನ ಹಾಕಿ ಬಾಯ್ಲ್ ಮಾಡಿ, ಸ್ಯಾಫ್ರಾನ್ ಇಂಥದ್ದೆಲ್ಲ ಹಾಕಿ ಬಾಯ್ಲ್ ಮಾಡಿ ಕೊಡ್ತವೆ. ಆ ಖಾವ ಒಂದು ಕಪ್ ಕುಡಿದ್ರೆ ನಿಮಗೆ ಸಾಮಾನ್ಯವಾಗಿ ಪ್ರಾಬ್ಲಮ್ ಆಗಲಿಕ್ಕೆ ಇಲ್ಲ. ದಿನದಲ್ಲಿ 2 ಕಪ್ ಕುಡಿದ್ರೆ ನೀವು ಕ್ಲಿಯರ್ ಇರ್ತೀರಿ. ಸಾಮಾನ್ಯವಾಗಿ ಯಾವ ತೊಂದರೆ ಕಾಣಿಸ್ಕೊಳ್ಳಿಕ್ಕಿಲ್ಲ. ಫಸ್ಟ್ ನಮ್ಮ ಸ್ಟಾಫಿಂದ ಬರ್ತೇನೆ. ನಮ್ಮ ಸ್ಟಾಫಿಗೆ ನಾನು ಮ್ಯಾಂಡೇಟರಿ ಮಾಡಿದ್ದೇನೆ, ಪ್ರತಿನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 1 ಲೀಟರ್ ಬಿಸಿ ನೀರನ್ನ ಕನ್ಸ್ಯೂಮ್ ಮಾಡಲೇಬೇಕು. ಅವರ ಫ್ಯಾಮಿಲಿ ಮೆಂಬರಿಗೂ ಇದನ್ನ ಫಾಲೋ ಮಾಡಬೇಕಂತ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ನಮಗೆ ಅವರ ಆರೋಗ್ಯ ಮುಖ್ಯ. ಮತ್ತು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮ್ ಹಾಟ್ ವಾಟರ್, ಸಾಲ್ಟ್ ವಾಟರ್ ಗಾಗ್ಲಿಂಗ್ ಮಸ್ಟ್ ಅವ್ರು ಮಾಡಲೇಬೇಕು. ನಮ್ಮ ಸ್ಟಾಫಿಗೆ ಅವ್ರ ಸುರಕ್ಷತೆಗೋಸ್ಕರ ಅದು ಮಾಡಿದ್ದೇವೆ. ಅದು ಬಿಟ್ಟು ಈ ತರ ಗ್ರಾಹಕರಿಗೆ ಮಾಡುವ ಆಹಾರದಲ್ಲಿ ಕಷಾಯ್ಸ್, ಈಗ ನಮ್ಮ ಗೌರ್ಮೆಂಟ್ ಇಂದನೂ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ, ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಉತ್ತಮವಾದ ರೆಸಿಪಿಯನ್ನು ಕೊಟ್ಟಿದ್ದಾರೆ. ನಾವು ಹಳೆ ಕಾಲದಲ್ಲಿ ಮನೆಯಲ್ಲಿ ಕುಡಿತಾ ಇರುವಂತಹ ಕಷಾಯನ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಜನರಿಗೆ ಕಳಿಸ್ತಾ ಇದ್ದಾರೆ. ಅದು ಅತಿ ಉತ್ತಮವಾದದ್ದು. ಜನರಿಗೆ ಅದನ್ನು ಕೂಡ ನಾವು ಮೆನುವಲ್ಲಿ ಹಾಕಿದ್ದೇವೆ. ತುಂಬಾ ವೆರೈಟೀಸ್ ಕಷಾಯ ಕೊಟ್ಟಿದ್ದೇವೆ. ಕೆಲವೊಬ್ಬರಿಗೆ ಕಷಾಯ ಹಾಲಿನ ಜೊತೆಗೆ ಕುಡಿಯುವಂತ ಕಷಾಯ ಉಂಟು, ಕೆಲವೊಂದು ಹಾಲಿಲ್ಲದೆ ಕುಡಿಯುವಂತ ಕಷಾಯ ಉಂಟು, ನೇರವಾಗಿ ಕುಡಿಯುವ, ಕೆಲವೊಬ್ಬರಿಗೆ ಹಾಲಿಂದ ಅಲರ್ಜಿ ಉಂಟು. ಈ ರೀತಿಯ ಒಂದು ಮೆನ್ಯೂವನ್ನೇ ಮಾಡಿದ್ದೇವೆ. ಕಷಾಯಸ್ ಉಂಟು. ಮತ್ತು ಈ ಖರ್ಜೂರ ಬರುತ್ತೆ, ಒಂದು ಖರ್ಜೂರದಲ್ಲಿ ಒಂದು ಆರೆಂಜ್ ಟೈಪ್ ಖರ್ಜೂರ ಬರುತ್ತೆ. ಆ ಖರ್ಜೂರದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ. ಮತ್ತೆ ನಿಮ್ಮ ಗಾರ್ಲಿಕ್ ಹೇಳ್ತಾರೆ ದೊಡ್ಡವರು, ಡಾಕ್ಟರ್ಸ್, ಡೈಲಿ ಒಂದು ಗಾರ್ಲಿಕ್ ಅನ್ನು ತಿಂದ್ರೆ ಅದು ನಿಮ್ಗೆ ಕ್ಯಾನ್ಸರ್ ಇಂದನೂ ಫೈಟ್ ಮಾಡುವಂತ ಒಂದು ಶಕ್ತಿ ಅದರಲ್ಲಿ ಉಂಟು. ನಾವು ನಮ್ಮ ಊಟದಲ್ಲಿ ಹೆಚ್ಚಾಗಿ ಗಾರ್ಲಿಕ್, ಜಿಂಜರ್, ಆಲ್ಮಂಡ್, ಕ್ಯಾಶ್ಯೂನಟ್ಸ್ ಇವುಗಳ ಜೊತೆಗೆ ಲವಂಗ, ದಾಲ್ಚಿನಿ ಇಂಥದನ್ನೆಲ್ಲ ನಾವು ಸೇರಿಸಿ ಪದಾರ್ಥಗಳನ್ನು ಮಾಡ್ತಾ ಇದ್ದೇವೆ. ಯಾವುದೇ ಪದಾರ್ಥ ನಾವು ಮಾಡಿದ್ರು ಅದಕ್ಕೆ ಮೂಲ ಈ ಒಂದು ವಸ್ತುಗಳಿವೆ. ಯಾಕೆ ನಾವು ಇದನ್ನ ಹೆಚ್ಚು ಈಗ ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ, ಈ ವಸ್ತುಗಳಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ ಹೈಯೆಸ್ಟ್ ಉಂಟು. ಇದು ಬೇಕಾಗಿರುವಂತದ್ದೇ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಲು ಈ ಟೈಮಲ್ಲಿ ಮನುಷ್ಯನಿಗೆ ಬೇಕಾಗಿರುವುದು ಇದು. ಇದನ್ನ ಕೊಡ್ತಾ ಇದ್ದೇವೆ. ನಮಗೆ ಒಂದೇ ಸಾರಿ ಗ್ರಾಹಕ ಬಂದು ಊಟ ಮಾಡಿ ಹೋದ್ರೆ ಅವರು ಪುನಃ ಬರಬೇಕು. ಅವರು ಸದಾ ಸುಖಿಯಾಗಿ ಇರಬೇಕು, ಸದಾ ಆರೋಗ್ಯದಿಂದ ಇರಬೇಕು. ಆ ಕಾರಣದಿಂದ ಈ ತರ ಒಂದು ಆಹಾರ ವ್ಯವಸ್ಥೆಯಲ್ಲೂ ಕೂಡ ಒಂದು ಟ್ರೈನಿಂಗ್, ಇನ್ನೊಂದು ಹೈಜಿನ್, ಇನ್ನು ನಮ್ದು ಫುಡ್ ಪ್ರಿಪ್ರೇಷನ್ ಅಲ್ಲೂ ಕೂಡ ನಾವು 360 ಡಿಗ್ರಿ ಸುರಕ್ಷತೆಯನ್ನು ತಗೊಂಡಿದ್ದೇವೆ. 1% ಕೂಡ ಎಲ್ಲೂ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಬರುವಂತ ಗ್ರಾಹಕರಲ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಪ್ರತಿಯೊಬ್ರು ಗೌರ್ಮೆಂಟ್ ಗೈಡ್ಲೈನ್ಸ್ ಅನ್ನ ಪಾಲನೆ ಮಾಡಬೇಕು, ನಮಗೆ ಸಹಾಯ ಮಾಡಬೇಕು.
ಇದು ನಿಮ್ಮ ಒಳ್ಳೇದಕ್ಕೋಸ್ಕರ ನಾವು ಮಾಡ್ತಾ ಇರೋದು, ನಮ್ಮೆಲ್ಲರ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರೋದು. ನೋಡಿ, ಈಗ 3 ತಿಂಗಳಿಂದ ಬಿಸ್ನೆಸ್ ಬಂದುಂಟು. ಎಸ್, ವಾಪಸ್ ಬರ್ತೇನೆ ಸರ್. ಒಂದು ವಿರಾಮವನ್ನು ತೆಗೆದುಕೊಳ್ಬೇಕು. ಅಂದ್ರೆ ನಾವು ಗಮನಿಸಬಹುದು ವೀಕ್ಷಕರೇ, ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅಂದ್ರೆ ಈಗಾಗಲೇ 3 ಕೆಟಗರಿಯನ್ನ ಮಾಡಿ ಆ ಮೂಲಕ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತಂದ್ರೆ ಬಹುಶಃ ಆಹಾರದಲ್ಲೂ ಕೂಡ ಗ್ರಾಹಕರಿಗೆ ಒಳ್ಳೆಯದಾಗಬೇಕು, ಅಂದ್ರೆ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಸ್ಥೆಯ ಮೂಲಕ ನಡೀತಾ ಇರುವಂತಹ ಪ್ರಯತ್ನ ಇದು ನಿಜಕ್ಕೂ ಶ್ಲಾಘನೀಯ. ವಾಪಸ್ ಬರ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಎಸ್, ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಓಷನ್ ಪರ್ಲ್ ದಿ ಸೇಫೆಸ್ಟ್ ಡೆಸ್ಟಿನೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಓಷನ್ ಪರ್ಲ್ ಗ್ರೂಪ್ನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ BN ಗಿರೀಶ್ ಸರ್ ಇದ್ದಾರೆ. ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸರ್, ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಸರ್, ನಾವು ಸಾಮಾನ್ಯವಾಗಿ ನಾವು ಗಮನಿಸಿದ್ರೆ ಏನು ರೆಸ್ಟೋರೆಂಟ್ಗಳೇನಿದೆ ಹೋಟೆಲ್ನಲ್ಲಿ ಇರುವಂಥದ್ದು ಸದಾ ಗ್ರಾಹಕರಿಗಿಂದ ಗಿಜಿಗುಡ್ತಾ ಇತ್ತು. ಅಂದರೆ ಬಹುಶಃ 3 ಈಗ ಓಷನ್ ಪರ್ಲ್ನ 2 ಶಾಖೆಗಳಲ್ಲಿ ಮತ್ತೆ ಇನ್ನೊಂದು ತೊಕ್ಕೊಟ್ಟಿನಲ್ಲಿ ಇರುವಂತಹ ಶಾಖೆಗಳಲ್ಲೂ ಕೂಡ ಸದಾ ಗ್ರಾಹಕರು ತುಂಬಿ ತುಳುಕ್ತಾ ಇದ್ರು. ಅಂದ್ರೆ ಸೇವೆ ಆ ರೀತಿ ಸಿಗ್ತಾ ಇತ್ತು ಅನ್ನುವಂಥದ್ದು. ಬಹುಶಃ ಈಗ ಪರಿಸ್ಥಿತಿ ಬದಲಾಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು ನಿಭಾಯಿಸುವುದು ಸ್ವಲ್ಪ ಕಷ್ಟ ಅನ್ನುವಂತಹ ವಿಚಾರಗಳು. ಸೊ ಅದನ್ನೆಲ್ಲವನ್ನು ಈಗ ಹೇಗೆ ಮ್ಯಾನೇಜ್ ಮಾಡಲಾಗುತ್ತೆ ಅಂತ? ನೋಡಿ, ನಮಗೆ ಗ್ರಾಹಕರಲ್ಲಿ ವಿಶ್ವಾಸ ಉಂಟು, ನಮ್ಮ ಸೇವೆಗಳಲ್ಲಿ ನಮಗೆ ವಿಶ್ವಾಸ ಉಂಟು. ಮತ್ತೆ ಪುನಃ ಮೊದಲೇ ಹೇಗಿತ್ತು ಅದೇ ರೀತಿಯಿಂದ ಎಲ್ಲ ರೀತಿಯ ಗ್ರಾಹಕರು ವಾಪಸ್ ಬರ್ತಾರೆ. ಕಸ್ಟಮರ್ ಬಂದೇ ಬರ್ತಾರೆ. ವೇಟಿಂಗ್ ಕೂಡ ಆಗ್ಬೋದು, ಮೊದಲಿನ ಹಾಗೆ ಜನಸಂದಣಿ ಆಗ್ಬೋದು. ಅದಕ್ಕೆ ನಾವು ಆಲ್ರೆಡಿ ಪ್ರಿಪೇರ್ ಆಗಿ ಇದ್ದೇವೆ, ಪ್ಲಾನ್ ಮಾಡಿದ್ದೇವೆ. ಪ್ರತಿಯೊಂದು ಕಡೆ ವೇಟಿಂಗ್ ಕೂಡ ಹೆಚ್ಚಿನ ಸೀಟಿಂಗ್ಸನ್ನು ಸೋಷಿಯಲ್ ಡಿಸ್ಟೆನ್ಸಿಂಗಲ್ಲಿ ಇಟ್ಟಿದ್ದೇವೆ. ಸೊ ಗ್ರಾಹಕರು ಬರೋದನ್ನು ವೇಟ್ ಮಾಡ್ತಾ ಇದ್ದಾವೆ. ಗ್ರಾಹಕರ ರೆಸ್ಪಾನ್ಸ್ ಒಳ್ಳೆದುಂಟು. ಮೊದಲನೇ ದಿನದಕ್ಕಿಂತ 2ನೇ ದಿನಕ್ಕೆ ಹೆಚ್ಚು, 3ನೇ ದಿನಕ್ಕೆ ಹೆಚ್ಚು. ಈ 3 ದಿವಸಗಳಿಂದ ನಾವು ವ್ಯತ್ಯಾಸಗಳನ್ನು ನೋಡ್ತಾ ಇದ್ದಾವೆ. ದಿನದಿಂದ ದಿನಕ್ಕೆ ಗ್ರಾಹಕರು ಅತಿ ಖುಷಿಯಿಂದ ಬರ್ತಾ ಇದ್ದಾರೆ. ಗ್ರಾಹಕರಿಗೆ ಗೊತ್ತಿರಲಿಲ್ಲ, ಬಿಕಾಸ್ ಲಾಕ್ಡೌನ್ ಆಗಿದೆ, ಹೋಟೆಲ್ ಎಲ್ಲ ಕ್ಲೋಸ್ ಆಗಿದೆ, ಹೋಟೆಲಿಗೆ ಹೋದ್ರೆ ನಮಗೆ ರೋಗ ಬರ್ಬೋದು ಅನ್ನೋಂಥ ಒಂದು ತಪ್ಪು ಕಲ್ಪನೆ ಅಡಿಯಲ್ಲಿ ಜನರಿದ್ದರು. ಈಗ ಗ್ರಾಹಕರು ಬಂದು ಇಲ್ಲಿ ನೋಡಿದ ಮೇಲೆ ಅವರಿಗೆ ಅನಿಸ್ತಾ ಉಂಟು, ಇಲ್ಲಿಯಷ್ಟು ಸುರಕ್ಷತೆಯನ್ನು ಭವಿಷ್ಯದ ನಾವು ಮನೆಯಲ್ಲೂ ಕೂಡ ತಗೊಳ್ತಾ ಇದ್ದೇವೋ ಇಲ್ಲ ಅನ್ನುವಂಥ ಒಂದು ಸಂದೇಹ ಅವರಿಗೆ ಬರ್ತಾ ಉಂಟು. ಆದ್ದರಿಂದ ಕೆಲವೇ ದಿನಗಳಲ್ಲಿ ಮೊದಲಿನ ಹಾಗೆ ನಮ್ಮ ಓಷನ್ ಪರ್ಲ್ ಸಂಸ್ಥೆ ಮಂಗಳೂರು ಇರ್ಬೋದು, TMFI ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ ಇರ್ಬೋದು, ವಿಜಯ್ ಓಷನ್ ಪರ್ಲ್ ಇರ್ಬೋದು, ಉಡುಪಿ ಓಷನ್ ಪರ್ಲ್ ಇರ್ಬೋದು, ಹುಬ್ಬಳ್ಳಿ ಓಷನ್ ಪರ್ಲ್ ಇರ್ಬೋದು, ಪ್ರತಿ ಒಂದು ಕಡೆ ಕೂಡ ಮೊದಲಿನ ಹಾಗೆ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ನಮಗೆ ಇದೆ. ಮತ್ತೆ ನಮ್ಮ ಗ್ರಾಹಕರಲ್ಲೂ ಕೂಡ ನಾವು ಓಷನ್ ಪರ್ಲ್ ಹೋಟೆಲನ್ನ ನಾವು ಗ್ರಾಹಕರೇ ಬನ್ನಿ ಅಂತ ನಾವು ಹೇಳೋದಕ್ಕಿಂತ ಗ್ರಾಹಕರೇ ಆಯ್ಕೆ ಮಾಡಿಕೊಂಡು ಬರ್ತಾರೆ. ಓಷನ್ ಪರ್ಲ್ ಬಗ್ಗೆ ಗ್ರಾಹಕರನ್ನ ಕರೆದುಕೊಂಡು ಬರ್ತಾರೆ. ನಮ್ಮ ಓಷನ್ ಪರ್ಲ್ ಅನ್ನ ಗ್ರಾಹಕರೇ ಮಾರ್ಕೆಟ್ ಮಾಡ್ತಾರೆ. ಹಾಗಾಗಿ ನಮಗೆ ಗ್ರಾಹಕರೇ ದೇವರು. ಅವರ ಸೇವೆಯನ್ನ ಪುನಃ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, ಪರಮಾತ್ಮನ ಸೇವೆಯ ಹಾಗೆ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಆದ್ದರಿಂದ ವಿಶ್ವಾಸ ಎಲ್ಲದಕ್ಕೂ ಅತಿ ಮುಖ್ಯವಾದದ್ದು. ವಿಶ್ವಾಸದಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಉಂಟು ನಮಗೆ. ಎಸ್, ಇನ್ನು ನಾವು ಓಷನ್ ಪರ್ಲ್ ಅನ್ನು ಗಮನಿಸ್ತಾ ಬಂದ ಹಾಗೆ ಪ್ರತಿಯೊಂದು ಕಾರ್ಯಕ್ರಮ ಅಂದ್ರೆ ಮುಖ್ಯವಾಗಿ ಒಂದು ಮದುವೆಯನ್ನೇ ನಾವು ಪರಿಗಣಿಸಿದ್ರೆ ಮದುವೆಯ ಒಂದು ಎಂಗೇಜ್ಮೆಂಟ್ ನಿಂದ ಹಿಡಿದು ಫಸ್ಟ್ ನೈಟ್ ತನಕ ಪ್ರತಿಯೊಂದಕ್ಕೂ ಕೂಡ ಓಷನ್ ಪರ್ಲ್ ಅನ್ನ ಡಿಪೆಂಡ್ ಆಗ್ತಾ ಇದ್ರು. ಆಮೇಲೆ ಅಲ್ಲಿ ರೂಮ್ಗಳು ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ಸೀಸನ್ ಟೈಮ್ ಅಲ್ಲಿ ರೂಮ್ಗಳು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಮಂಗಳೂರಿನ ಪ್ರಸಿದ್ಧ ಡಾಕ್ಟರ್ TMFI ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಅನ್ನು ಕೂಡ ಓಷನ್ ಪರ್ಲ್ ತೆಗೆದುಕೊಳ್ಳುತ್ತೆ. ಆ ಹಾಸ್ಪಿಟಾಲಿಟಿ ಪಾರ್ಟ್ನರ್ ಆಗಿ ಅಲ್ಲಿ ಸೇವೆಯನ್ನ ಒದಗಿಸ್ತಾ ಬರುತ್ತೆ. ಈಗ ಗಮನಿಸಿದ್ರೆ ಅಂದ್ರೆ ಬಹುಶಃ ಸಾಮಾನ್ಯ ಸನ್ನಿವೇಶಗಳಲ್ಲಿ ಪ್ರತಿನಿತ್ಯವೂ ಕೂಡ TMFI ಹಾಲ್ನಲ್ಲಿ ಕಾರ್ಯಕ್ರಮ ಅನ್ನುವಂತಹ ಒಂದು ವಿಚಾರಗಳಾಗಿತ್ತು. ಸೊ ಅದೆಲ್ಲ ಹೇಗೆ ಸಾಧ್ಯ ಆಯಿತು, ಹೇಗೆ ಮಾಡಲಾಗ್ತಾ ಇದೆ ಅಂತ ನೋಡಿ. 8th of June ಲಾಕ್ಡೌನ್ ಕ್ಲೋಸ್ ಆಯಿತು, ಹೋಟೆಲ್ ಓಪನಿಂಗ್ಗೆ ಕೊಟ್ಟರು. ಅದೇ ದಿನ
ಒಂದು ಫ್ಯಾಮಿಲಿ ನಮ್ಮ ಹೋಟೆಲ್ಗೆ ಬಂತು, ನಾವು 15 ಜನ ಇದ್ದಾವೆ, ಫಸ್ಟ್ ಟೈಮ್ ನಾವು ಹುಡುಗ ಹುಡುಗಿಯನ್ನ ಭೇಟಿ ಆಗ್ತಾ ಇರೋದು, ನೀವು ನಮಗೆ ಸಹಾಯ ಮಾಡ್ಬೋದು ಅಂತ ಕೇಳಿದರು. ಫಸ್ಟ್ ಡೇ ನಮ್ಮ ಓಷನ್ ಪರ್ಲ್ ಹೋಟೆಲಲ್ಲಿ ಜನರಿಗೆ ಅಷ್ಟೊಂದು ವಿಶ್ವಾಸ ಉಂಟು. ಹುಡುಗ ಹುಡುಗಿ ಫಸ್ಟ್ ಟೈಮ್ ನೋಡೋದ್ರಿಂದ ಹಿಡಿದು ಅವರ ರಿಂಗ್ ಸೆರೆಮನಿ, ಮದುವೆ ಮಾಡಲಿಕ್ಕೆ ಸ್ವಲ್ಪ ಜಾಗ ಕಡಿಮೆ ಆಗ್ತಾ ಇತ್ತು. ಈಗ ಮದುವೆ ಅಂದರೆ ಈ ಕೊರೋನಾಗಿಂತ ಮೊದಲು ಮದುವೆ ಅಂದರೆ 2000-3000 ಪೀಪಲ್ ಮಿನಿಮಮ್ ಗ್ಯಾದರಿಂಗ್ ಆಗುತ್ತೆ. ಆದ್ರಿಂದ ಅದೊಂದು ಮಿಸ್ ಆಗ್ತಾ ಇತ್ತು ನಮಗೆ. ಅದಕ್ಕೋಸ್ಕರ ನಾವು TMFI ಅನ್ನು ತಗೊಂಡೆವು. ಅದ್ರ ಜೊತೆಗೆ ನಮಗೆ ಅತಿ ದೊಡ್ಡ ಸಮಸ್ಯೆ ಆಗಿದ್ದು, ನಮ್ಮಲ್ಲಿರುವಂಥ ರೂಮ್ ಪ್ರತಿನಿತ್ಯ ಫುಲ್ ಆಗಿರ್ತಾ ಇತ್ತು. ತುಂಬ ಕಸ್ಟಮರ್ಸ್ ನಮಗೆ ರೂಮ್ ಕೇಳ್ತಾ ಇದ್ರು, ನಮ್ಮಲ್ಲಿ ರೂಮ್ ಇಲ್ಲ. ಕೆಲವೊಬ್ಬ ಕಸ್ಟಮರ್ ಸ್ವಂತ ಬಂಗ್ಲೆಯನ್ನು ಮಾಡಿ ಫ್ಲಾಟ್ ತಗೊಂಡ್ಬಿಟ್ರು. ಓಷನ್ ಪರ್ಲಲ್ಲಿ ರೂಮ್ ಇಲ್ಲ ಅಂದರೆ ನಮಗೆ ಬೇರೆ ಎಲ್ಲೂ ಬೇಡ. ನಮಗೆ ನಮ್ಮ ಹೋಟೆಲ್ ಇಂಡಸ್ಟ್ರಿಯಲ್ಲಿ, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನಾವು ಇಲ್ಲ, ನೋ, ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಶಬ್ದಗಳನ್ನು ನಾವು ಹೇಳಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಬೇಸರದಲ್ಲಿದ್ದೆವು. ಲಾಸ್ಟ್ ಇಯರ್ ನಾವು ಬಿಜೈಯಲ್ಲಿ ಇನ್ನೊಂದು ಶಾಖೆಯನ್ನು ಓಪನ್ ಮಾಡಿದ್ದೇವೆ, ದಿ ಓಷನ್ ಪರ್ಲ್ ಇನ್ ಅಂತ ಇನ್ನೊಂದು ಶಾಖೆಯನ್ನು ಅದಕ್ಕೋಸ್ಕರ ಓಪನ್ ಮಾಡಿದ್ದೆವು. ಹಾಗಾಗಿ ಮದುವೆಯ ಸಂದರ್ಭಗಳು ಓಷನ್ ಪರ್ಲ್ ಅಲ್ಲಿ ಇನ್ನೂ ಜಾಸ್ತಿ ಆಯ್ತು. ಈಗ ಎಂಗೇಜ್ಮೆಂಟ್ ಆಯ್ತು, ಅಲ್ಲಿಂದ ಮದುವೆಯೂ ನಾವು ಓಷನ್ ಪರ್ಲ್ ಜೊತೆಗೆ ಮಾಡ್ಬೇಕಂತ TMFI ಕನ್ವೆನ್ಷನ್ ಸೆಂಟರ್ ಅಲ್ಲಿ ಎಲ್ಲ ಮದುವೆ ಸಂದರ್ಭಗಳು ನಡೀತಾ ಉಂಟು. ಅದು ಬಿಟ್ಟು ಮದುವೆ ಆದ ನಂತರವೂ ಕೂಡ ತುಂಬಾ ಜನರು, ಇವನ ಹನಿಮೂನ್ ಕೂಡ, ನಮ್ಮ ಒಂದು ಫಸ್ಟ್ ನೈಟ್ ಕೂಡ ರೂಮ್ಸ್ ಅನ್ನ ನಮ್ಮ ನಾರ್ಮಲ್ ವೆಡ್ಡಿಂಗ್ ಸೀಸನ್ ಅಲ್ಲಿ ನಮ್ದೊಂದು 10 ರೂಮು ಪ್ರತಿನಿತ್ಯವೂ ಕೂಡ ಆನ್ ಎವರೇಜ್ ಫಸ್ಟ್ ನೈಟ್ ಡೆತ್ ತಗೊಳ್ತಾರೆ ಜನ, ನಡೀತಾ ಇತ್ತು. ಹಾಗೆ ಅದರ ನಂತರವೂ ಕೂಡ ನೀವೇನು ಹೇಳ್ತೀರಿ, ಬಯಕೆ, ಸೀಮಂತ, ಎಷ್ಟೋ ಸೀಮಂತ ಫಂಕ್ಷನ್ಗಳು ನಡೀತಾ. ಆ ನಂತರ ತೊಟ್ಟಿಲ ಹಾಕೋದು ಕೂಡ ನಮ್ಮ ಹೋಟೆಲಲ್ಲೇ ಮಾಡ್ತಾರೆ. ನಮಗೆ ನಾವು ಎಷ್ಟು ಚಾರ್ಜ್ ಮಾಡಿದ್ದೇವೆ, ಎಷ್ಟು ಅರ್ನ್ ಮಾಡಿದ್ದೇವೆ ಅನ್ನೋದಕ್ಕಿಂತ ಇಷ್ಟೊಂದು ರೀತಿಯಿಂದ ಒಂದು ಮನೆಯ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಬಂದು ಜನರು ಇಷ್ಟು ಪ್ರೀತಿಯಿಂದ ಮನೆಯ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದೇವೆ ಗ್ರಾಹಕರಿಗೆ ಅನ್ನೋದು ಅತಿಯಾದ ಒಂದು ಸಂತೋಷ. ಇದು ರಿಯಾಲಿಟಿಯಲ್ಲಿ ನಡೀತಾ ಇರುವಂತದ್ದು. ಆದ್ದರಿಂದ ಓಷನ್ ಪರ್ಲ್ ಹೋಟೆಲ್ ಆ ಗ್ರಾಹಕರ ವಿಶ್ವಾಸವನ್ನು ಮೆಚ್ಚಿದೆ. ಆದ್ದರಿಂದ ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ ಕೂಡ ನಾವು ತಗೊಂಡ ನಂತರ ಪ್ರತಿನಿತ್ಯವೂ ಅತಿ ಉತ್ತಮ ರೀತಿಯಿಂದ ಅಲ್ಲಿ ಫಂಕ್ಷನ್ಗಳು ನಡೀತಾ ಉಂಟು. ಅಲ್ಲಿ ಗ್ರಾಹಕರ ಸೇವೆ ಅತಿ ಉತ್ತಮವಾಗಿ ನಡೀತಾ ಉಂಟು. ಆದ್ರಿಂದ ಒಂದು ಈ ವಿಷಯ ಹೇಳಬೇಕು ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ ಬಗ್ಗೆ. ಡಾಕ್ಟರ್ TMFI ಅವರು ದೊಡ್ಡ ವಿಷನರಿ. ಹೌದು, ಅವರಿಗೆ ಇವತ್ತು ನಾನು ಸೆಲ್ಯೂಟ್ ಮಾಡ್ತೇನೆ, 2 ಕೈಗಳಿಂದ ಕೈ ಮುಗಿತೇನೆ. ಅಂತ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿಯವರು, ಅವರ ಹೆಸರಲ್ಲಿ ಆ ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ನ ಕಟ್ಟಿದ್ದಾರೆ. ಈ ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ ಅಂತ ಒಂದು ಕನ್ವೆನ್ಷನ್ ಸೆಂಟರ್ ಪೂರ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅಷ್ಟು ಸುಂದರವಾಗಿ ಅದನ್ನ ಪ್ಲಾನ್ ಮಾಡಿ ಕಟ್ಟಿದ್ದಾರೆ. ಈಗ ನಾನೊಬ್ಬನ ಅದನ್ನ ಕಟ್ತೇನೆ ಅಂದ್ರೆ ಅದನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ಇದು ಕೂಡ ಒಂದು ಡೆಸ್ಟಿನೇಷನ್. ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ ಇಸ್ ಎ ಡೆಸ್ಟಿನೇಷನ್ಸ್. ಕರ್ನಾಟಕದಲ್ಲಿ ನೀವು ಹುಡುಕಿದ್ರು ಕೂಡ 2000 ಜನ ಕುತ್ಕೊಂಡು ಒಂದೇ ಸಾರಿ ನೋಡುವಂತ ಆಡಿಟೋರಿಯಂ ಇಲ್ಲ. ಅದರ ಸುಂದರತೆಯನ್ನ ನಾನು ಶಬ್ದದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಉಂಟು. ದಟ್ ಈಸ್ ಆಕ್ಚುಲಿ ಅ ಗಿಫ್ಟ್ ಟು ಮ್ಯಾಂಗ್ಳೂರ್. ಡಾಕ್ಟರ್ TMFI ಅವರ ಅತಿ ದೊಡ್ಡದ ಕೊಡುಗೆ ಮಂಗಳೂರಿಗೆ. ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬ ಮಂಗಳೂರಿಯನ್ಸು ಕೂಡ ಟು ಬಿ ಪ್ರೌಡ್ ಅಬೌಟ್ TMFI ಕನ್ವೆನ್ಷನ್ ಸೆಂಟರ್. ಹೇಗೆ ನಮ್ಮ ದೇಶದಲ್ಲಿ ಒಂದು ತಾಜ್ ಮಹಲ್ ಉಂಟೋ, ಅದೇ ತರ ಮಂಗಳೂರಿನ ಓಷನ್ ಪರ್ಲ್ ಕೂಡ ಒಂದು ಡೆಸ್ಟಿನೇಷನ್. ಸರ್, ಅಂದ್ರೆ ಈಗ ತಾವು ಹೇಳಿದ ಹಾಗೆ ಮಂಗಳೂರಿನಲ್ಲಿ 2 ಶಾಖೆಗಳು, ಕೊಡಿಯಾಲ್ಬೈಲ್ ಮತ್ತೆ ಬಿಜೈ ಬ್ರಾಂಚ್, ಜೊತೆಗೆ ಉಡುಪಿಯಲ್ಲೂ ಕೂಡ ಇದೆ. ಸೊ ಹೇಗೆ ಈಗ ವ್ಯವಸ್ಥೆಗಳಿದೆ, ಹೇಗೆ ನಡೀತಾ ಇದೆ 3 ಬ್ರಾಂಚ್ಗಳು ಕೂಡ ಅಂತ? ಇವತ್ತಿನ ದಿವಸ
ಕಸ್ಟಮರ್ ಸ್ವಲ್ಪ ಕಡಿಮೆ ಬರ್ತಾ ಇದ್ದಾರೆ, ಬಟ್ ಬಂದ ಗ್ರಾಹಕರು ಅತಿ ಸಂತೋಷದಿಂದ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ದಿನದಿಂದ ದಿನಕ್ಕೆ ಹುಬ್ಬಳ್ಳಿ ಇರ್ಬೋದು, ಹುಬ್ಬಳ್ಳಿದ ರೆಸಾರ್ಟ್ ಅದು ಒಂದು ಅತಿ ಸುಂದರವಾಗುಂಟು. ಯಾರೂ ಕೂಡ ಅಲ್ಲಿ ಹೋಗಿ ಸ್ಟೇ ಮಾಡಿದ್ರೆ ವಾಪಸ್ ಬರ್ಲಿಕ್ಕೆ ಮನ್ಸಾಗ್ಲಿಕ್ಕಿಲ್ಲ. 2 ನೈಟ್ ಸ್ಟೇ ಮಾಡ್ತಾರೆ, 3ನೇ ದಿವಸಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ. ಅಷ್ಟೊಂದು ಸುಂದರವಾಗಿ ಉಂಟು ದ ಓಷನ್ ಪರ್ಲ್ ರೆಸಾರ್ಟ್. ಉಡುಪಿ ಶ್ರೀಕೃಷ್ಣನಗರ ಉಡುಪಿಯಲ್ಲಿ ನಮ್ಮ ಓಷನ್ ಪರ್ಲು ಅತಿ ಉತ್ತಮವಾದ ಹೆಸರನ್ನು ಮಾಡಿದೆ. ಮಂಗಳೂರು ಹೇಗೆ ಉಂಟು ಅದೇ ಥರ ಓಷನ್ ಪರ್ಲ್ ಉಡುಪಿಯಲ್ಲೂ ಕೂಡ ಅತಿ ಉತ್ತಮವಾದ ವ್ಯವಹಾರಗಳು ನಡೀತಾ ಉಂಟು. ಕರೋನಾದಿಂದ ಜನ ಭಯಭೀತರಾಗಿದ್ದಾರೆ, ಆದರೂ ಕೂಡ ನಮ್ಮ ಗ್ರಾಹಕರು ವಿಶ್ವಾಸದಿಂದ ಬರ್ತಾ ಇದ್ದಾರೆ ನಮ್ಮ ಓಷನ್ ಪರ್ಲಿಗೆ. ಈ ಬರುವ ದಿನಗಳಲ್ಲಿ ಓಷನ್ ಪರ್ಲ್ TMA ಫಸ್ಟ್ ಹೋಟೆಲ್ ಹೈಯೆಸ್ಟ್ ಕಸ್ಟಮರಿಗೆ ಅತಿ ಉತ್ತಮವಾದ ಸೇವೆ ಸಲ್ಲಿಸುವಂಥ ಒಂದು ಹೋಟೆಲ್ ಆಗಿ ಕಂಡು ಬರುತ್ತದೆ. ಮತ್ತು ಇನ್ನೊಂದು ನಾನು ವಿಶ್ವಾಸದಿಂದ ಹೇಳ್ತೇನೆ, ಓಷನ್ ಪರ್ಲಿಗೆ ಬಂದಂಥ ಯಾವುದೇ ಕಸ್ಟಮರಿಗೆ ಒಬ್ಬ ಕಸ್ಟಮರಿಂದ ಇನ್ನೊಬ್ಬ ಕಸ್ಟಮರಿಗೆ ಇಲ್ಲ, ಒಬ್ಬ ಕೆಲಸದವರಿಂದ ಇನ್ನೊಬ್ಬರಿಗೋ ಅಥವಾ ಇನ್ನೊಬ್ಬ ಕಸ್ಟಮರಿಗೋ ಯಾವುದೇ ರೀತಿಯ ಕರೋನಾವು ಸ್ಪ್ರೆಡ್ ಆಗೋದಿರದಂತೆ 100% ನಾವು ಭರವಸೆಯನ್ನು ಕೊಡ್ತೇವೆ, ವಿಶ್ವಾಸ ಕೊಡ್ತೇವೆ. ವಿಶ್ವಾಸದ ಜೊತೆಗೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತೇವೆ. ಎಸ್, ಅಂದರೆ ಈಗ 3 ಬ್ರಾಂಚ್ಗಳಲ್ಲೂ ಕೂಡ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಅಂದರೆ ಬಹುಶಃ ಈಗ ಏನು ಕೋವಿಡ್ನ ಸಂಕಷ್ಟದ ಸನ್ನಿವೇಶದಲ್ಲೂ ಕೂಡ ಇರುವಂತಹ ಸವಾಲನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲೂ ಕೂಡ ಕ್ವಾಲಿಟಿ ಇರ್ಬೋದು, ಸೇವೆಯಲ್ಲಿರ್ಬೋದು, ಕಾಂಪ್ರಮೈಸ್ ಆಗದ ಹಾಗೆ ಸೇವೆಯನ್ನು ಕೊಡ್ತಾ ಬರ್ತಾ ಇದೆ ಸಂಸ್ಥೆ. ಇದು ಮುಂದಕ್ಕೂ ಮುಂದುವರಿಯುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ವಾಪಸ್ ಬರ್ತೇನೆ ಇನ್ನೊಂದು ಸಣ್ಣ ಬ್ರೇಕ್ ನಂತರ. ಓಷನ್ ಪರ್ಲ್ ದಿ ಸೇಫೆಸ್ಟ್ ಡೆಸ್ಟಿನೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ಮತ್ತೆ ನೇರವಾಗಿ ವೈಸ್ ಪ್ರೆಸಿಡೆಂಟ್ ಸರ್ ಹತ್ರ ಹೋಗ್ತಾ ಇದ್ದೇನೆ. ಸರ್, ಈಗ ಈಗಾಗಲೇ ತಾವು ಹೇಳಿದ್ರಿ TMA ಕೂಡ ಕಾರ್ಯಕ್ರಮಗಳು ನಡೀತಾ ಇದೆ. ತಮ್ಮ ಸಹಭಾಗಿತ್ವದಲ್ಲಿ ಈಗ ನಿರಂತರವಾಗಿ ಕಾರ್ಯಕ್ರಮಗಳು ಹಿಂದೆ ನಡೀತಾ ಇತ್ತು. ಸೊ ಇದೀಗ ಮತ್ತೆ ಎಲ್ಲವೂ ಕೂಡ ಕಾರ್ಯಕ್ರಮಗಳಿಗೆ ಅನುಮತಿ ಲಭಿಸ್ತಾ ಇದೆ. ಆದರೆ ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬಹುದು. ಅಂದರೆ ಈಗ ಸೀಮಿತ ಸಂಖ್ಯೆಯಲ್ಲಿ ಅವಕಾಶಗಳನ್ನು ಕೊಟ್ಟಿರುವಂಥದ್ದು, ಅಂದರೆ ಮ್ಯಾಕ್ಸಿಮಮ್ ಒಂದು 50 ಜನ ಒಂದು ಮದುವೆ ಸಮಾರಂಭ ಅಥವಾ ಯಾವುದೇ ಸಮಾರಂಭಗಳಿಗೆ ನಿಗದಿಪಡಿಸಿರುವಂಥದ್ದು. ಅದನ್ನು ನಾವು ಗಮನಿಸಿದ್ರೆ TMA ಹಾಲ್ಗಳಿರ್ಬೋದು, ಎಲ್ಲವೂ ಕೂಡ ಬಹಳಷ್ಟು ಸ್ಥಳಾವಕಾಶವನ್ನ ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂತಹ ಒಂದು ತಾಣಗಳು. ಸೊ ಅದನ್ನು ಹೇಗೆ ಮ್ಯಾನೇಜ್ ಮಾಡಲಾಗುತ್ತೆ ಅನ್ನುವಂಥದ್ದು ಸರಿ. ಈಗ ಆಸ್ ಪರ್ ದಿ ಗೌರ್ಮೆಂಟ್ ಗೈಡ್ಲೈನ್ಸ್ ಅಪ್ ಟು 50 people only we can have a gatherings for marriage functions and all that things is there. ನಾವು ಈಗ ನಮ್ಮಲ್ಲಿ ಅಡ್ವಾಂಟೇಜ್ ಏನುಂಟು ಗ್ರಾಹಕರಿಗೆ, ನಮ್ಮಲ್ಲಿ ಹಲವು ಹಾಲ್ಗಳುಂಟು. ಈಗ ಓಷನ್ ಪರ್ಲ್ ಒಳಗಡೆ 6 ಹಾಲ್ಗಳುಂಟು. ನಾವು 50 ಜನರಿಗೆ ಡಿವೈಡ್ ಮಾಡಿ ನಾವು 6 ಹಾಲ್ಗಳನ್ನು ಕೊಡ್ಬೋದು. ಯಾರಿಗೆ ಮದುವೆ ಫಂಕ್ಷನ್ ಉಂಟಂದರೆ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಜೊತೆಗೆ ನಾವು ನಿಮಗೆ ಅದೇ ಥರ ಹಾಲ್ಗಳನ್ನು ಪ್ರೊವೈಡ್ ಮಾಡ್ಬೋದು ಯಾವುದೇ ಗ್ರಾಹಕರಿಗೆ ಬೇಕಿದ್ರೆ. TMA ಕನ್ವೆನ್ಷನ್ ಸೆಂಟ್ರಲ್ಲೂ ಕೂಡ ಈಗ ದೊಡ್ಡದಾದಂಥ ಹಾಲ್ಗಳಲ್ಲಿ 1000 ಜನ, 2000, 2000 ಜನ ಮಾಡುವಂಥ ಕೆಪಾಸಿಟಿ ಅಂತ ಹಾಲ್ಗಳಿವೆ. ಅದರಲ್ಲಿ ಚಿಕ್ಕ ಹಾಲ್ಗಳು ಕೂಡ ಉಂಟು. ನಮ್ಮಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಕಾನ್ಫರೆನ್ಸ್ ನಂಬರ್, ರೂಮ್ ನಂಬರ್, ಕಾನ್ಫರೆನ್ಸ್ ನಂಬರ್ A, B, C ಅಂತ 3 ಹಾಲ್ಗಳುಂಟು. ಅದಕ್ಕೆ ಪಾರ್ಟಿಷನ್ ಉಂಟು, ಸಪ್ರೇಟ್ ಆಗಿ ಉಂಟು. ಈ 3 ಹಾಲಲ್ಲಿ ನಾವು ಯಾವುದೇ ಒಂದು ಫಂಕ್ಷನ್ ಬಂದರೂ ಕೂಡ ಅಲ್ಲಿ ಮಾಡಲಿಕ್ಕೆ ನಮಗೆ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಕಸ್ಟಮರಿಗೆ ಎಲ್ಲ ಅನುಕೂಲಗಳು ಉಂಟು. ಹಾಗಾಗಿ ನಾವೇನು ಭಯ ಪಡುವ ಅವಶ್ಯಕತೆ ಇಲ್ಲ. ಗ್ರಾಹಕರಿಗೂ ನಾನು ಮದುವೆ ಮಾಡಲಿಕ್ಕೆ ಎಲ್ಲಿಗೆ ಹೋಗಬೇಕು ಅನ್ನೋವಂಥ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಎಕನಾಮಿಕ್ ಕಂಡೀಷನ್ ಸ್ವಲ್ಪ ಕಷ್ಟದಲ್ಲುಂಟು. ಸ್ಪೆಷಲಿ TMA ಕನ್ವೆನ್ಷನ್ ಸೆಂಟರಲ್ಲಿ ನಾವು ಸ್ಪೆಷಲ್ ಡಿಸ್ಕೌಂಟ್ ಕೂಡ ನಾವು ಆಫರ್ ಮಾಡ್ತಾ ಇದ್ದೇವೆ ಗ್ರಾಹಕರಿಗೆ. ಸಣ್ಣ ಹಾಲ್ಗಳು ಈಗ ನಾವು ₹35,000 ರೆಂಟಿಂದ TMA ಅಂದರೆ ಒಂದು ಫಂಕ್ಷನಿಗೆ ಜನರ ತಲೆಯಲ್ಲಿ ಇವತ್ತಿರೋದು TMA ಅಲ್ಲಿ ಒಂದು ಫಂಕ್ಷನ್ ಮಾಡಬೇಕಂದ್ರೆ ಮಿನಿಮಮ್ ರೆಂಟ್ ನಮಗೆ 7 ರಿಂದ 8 ಲಕ್ಷ ಕಟ್ಟಬೇಕು ಅನ್ನುವಂಥ
ಕಲ್ಪನೆ ಇದೆ. ಆದರೆ ನಮ್ಮ ಉದ್ದೇಶ ಸಾಮಾನ್ಯ ಜನರು ಕೂಡ ಬಂದು ಲಕ್ಸುರಿಯನ್ನು ಅನುಭವ ಮಾಡಬೇಕು ಅನ್ನೋ ಕಾರಣದಿಂದ ಮಿನಿಮಮ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ RS 35,000 rupees 35,000 ಆನ್ವರ್ಡ್ಸ್ ನಾವು ಹಾಲನ್ನು ರೆಂಟಿಗೆ ಕೊಡ್ತಾ ಇದ್ದೇವೆ. ಇದು ಯಾಕೆಂದ್ರೆ ಕೊರೋನಾ ಅಂತ ಯಾರು ಕೂಡ ನೆಗೆಟಿವ್ ಆಲೋಚನೆ ಮಾಡಬಾರ್ದು, ಭಯ ಬೀಳಬಾರ್ದು. ಎಲ್ಲ ರೀತಿಯಿಂದ ನಾವು ಲೈಫನ್ನು ಸೆಲೆಬ್ರೇಟ್ ಮಾಡಬೇಕು, ಬೇರೆಯವರು ಸೆಲೆಬ್ರೇಟ್ ಮಾಡಬೇಕು, ಪ್ರತಿಯೊಬ್ಬರು ಕೂಡ ಲೈಫನ್ನು ಸೆಲೆಬ್ರೇಟ್ ಮಾಡಬೇಕು. ಅದಕ್ಕೆ ನಾವು ಸಹಾಯ ಮಾಡಬೇಕು. ಆ ಒಂದು ಉದ್ದೇಶದಿಂದ ಈ ರೀತಿಯಿಂದ ಕೊಡುಗೆಯನ್ನು ಕೊಡ್ತಾರೆ. ನಮ್ಮದೇ ಗ್ರಾಹಕರು ಅವರು ಖುಷಿಯಿಂದ ಇರಬೇಕು. ಸಂಕಷ್ಟದ ಸಮಯದ ಬಗ್ಗೆ ಮಾತನಾಡಿದ್ರಿ. ಈ ಒಂದು ಲಾಕ್ಡೌನ್ ಅಥವಾ ಕೊರೋನಾ ಮಹಾಮಾರಿಯಿಂದ ಆದಂತಹ ಲಾಕ್ಡೌನ್ ಇಂದಾಗಿ ಎಲ್ಲಾ ಉದ್ಯಮಗಳು ಬಹಳಷ್ಟು ನಷ್ಟವನ್ನು ಅನುಭವಿಸಿದೆ. ಹೋಟೆಲ್ ಉದ್ಯಮ ಕೂಡ ಅದರಿಂದ ಹೊರತಾಗಿಲ್ಲ. ಸೊ ಇದರ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಸರ್, ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಹೋಟೆಲ್ ಉದ್ಯಮದಲ್ಲಿ ಅತಿಯಾದ ಲಾಸನ್ನು ನಾವೆಲ್ಲ ಅನುಭವಿಸಿದ್ದೇವೆ. ನಮಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಉಂಟು. ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ಹೋಟೆಲ್ ಉದ್ಯಮಕ್ಕೆ ಸಹಾಯ ಮಾಡ್ಬೋದಂತ. ಯಾಕೆಂದರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಉಂಟು ದೇಶದಲ್ಲಿ. 10% ಉದ್ಯೋಗ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ತಾ ಇರೋದು ಹೋಟೆಲ್ ಇಂಡಸ್ಟ್ರಿ. ಎಲ್ಲ ಇಂಡಸ್ಟ್ರಿಗಿಂತ ಅತಿ ಹೆಚ್ಚು ಕೆಲಸದ ಅವಕಾಶಗಳನ್ನು ಹೋಟೆಲ್ ಇಂಡಸ್ಟ್ರಿ ಮಾಡ್ತಾ ಉಂಟು. ಮೊದಲಿಂದನೂ ಉಂಟು, ಈಗಲೂ ಉಂಟು. ಇನ್ ಟರ್ಮ್ಸ್ ಆಫ್ ರೆವೆನ್ಯೂ ಆಲ್ಸೋ ಹೋಟೆಲ್ ಇಂಡಸ್ಟ್ರಿ adds on 10% to the GDP of the country. So hospitality industry altogether. So ಇಂಥ ಒಂದು ಇಂಡಸ್ಟ್ರಿ ಅತಿಯಾದ ಕಷ್ಟದ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ. ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿರುವಂಥ ಎಲ್ಲ ಒಂದು ಎಂಪ್ಲಾಯೀಸ್ಗಳನ್ನ ನೋಡ್ಕೊಳ್ಬೇಕು. ಪ್ರಪ್ರಥಮವಾಗಿ ನಮ್ಮ ಎಂಪ್ಲಾಯೀಸ್ಗಳನ್ನ ನೋಡ್ಕೊಳ್ಬೇಕು. ತುಂಬ ಕಂಪ್ನಿಯವ್ರೀಗ IT ಸೆಕ್ಟರ್ಲೆಲ್ಲ ಲೆಟರ್ ಕೊಟ್ಬಿಡ್ತಾರಪ್ಪ, ನಿಮ್ಮದು ಡ್ಯೂಟಿ ಮುಗೀತು ಹೋಗಪ್ಪ ಅಂತ, ಟರ್ಮಿನೇಷನ್. ನಾವು ನಮ್ಮ ಸಂಸ್ಥೆಯಲ್ಲಿ 10,000 to 11,000 ಎಂಪ್ಲಾಯೀಸ್ ಇದ್ದಾರೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಇನ್ನೂವರೆಗೂ ಯಾವ ಎಂಪ್ಲಾಯೀಸ್ ಅನ್ನು ನಾವು ಕೆಲಸದಿಂದ ತೆಗೆದಿಲ್ಲ, ಮನೆಗೆ ಹೋಗಿ ಅಂತ ಹೇಳಿಲ್ಲ. ನಾವು ತುಂಬ ಕಷ್ಟ ಉಂಟು, ಕಷ್ಟ ನಾವು ಅನುಭವಿಸ್ತಾ ಇದ್ದೇವೆ. ಲಾಸ್ ತುಂಬ ಆಗಿದೆ. ಆದರೂ ಕೂಡ ಇದು ಜಗತ್ತಿಗೆ ಬಂದಿರುವಂತ ಒಂದು ಕಷ್ಟ. ಈ ಸಂಕಷ್ಟವನ್ನ ಪಾಸಿಟಿವ್ ಮೈಂಡ್, ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಪಾಸಿಟಿವ್ ಆಕ್ಷನ್ ಇಂದ ಮತ್ತೆ ನಾವು ಪುನಃ ಅದೇ ಪರಿಸ್ಥಿತಿಗೆ ಬರಬೇಕು. ಈ ಕಷ್ಟದಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು. ಈಗ ಒಂದು ಓಷನ್ ಪರ್ಲ್ ಸಂಸ್ಥೆ ಅತಿ ಉತ್ತಮವಾಗಿ ವ್ಯಾಪಾರವನ್ನು ಮಾಡಿ ಅಲ್ಲಿ ಎಲ್ಲ ಜನತೆಗಳು ಬಂದು ಮಾಡ್ಲಿಕ್ಕೆ ಶುರುವಾದರೆ ಆ ಪಾಸಿಟಿವ್ ಮೆಸೇಜ್ ಎಲ್ಲ ಕಡೆ ಹೋಗ್ಬೋದು. ಇದು ಇಂಡೈರೆಕ್ಟ್ಲಿ ಹೋಟೆಲ್ ಎಲ್ಲ ಬಿಸ್ನೆಸ್ಸಿಗೂ ಕೂಡ ಸಪೋರ್ಟ್ ಆಗುತ್ತೆ. ಈಗ ಒಬ್ಬ ದೊಡ್ಡ ಇನ್ವೆಸ್ಟರ್ ಬಂದರೆ ಅವ್ರು ಸ್ಟೇ ಮಾಡೋದು ಹೋಟೆಲಲ್ಲೇ. ಆ ಹೋಟೆಲಲ್ಲಿ ಯಾವ ರೀತಿಯ ಒಂದು ಅತಿಥಿ ಸತ್ಕಾರವಿದೆ ಅನ್ನೋದರ ಮೇಲೆ ಇಲ್ಲಿಯ ಸಂಸ್ಕೃತಿ ಹೇಗೆ ಉಂಟು, ಪರ್ಸೆಪ್ಷನ್ ಅಲ್ಲೇ ತಿಳಿಯುತ್ತೆ. ಅದರಿಂದ ಈ ಸಿಟಿಗೂ ಕೂಡ ಒಳ್ಳೇದಾಗುವಂತ ತುಂಬಾ ಲಕ್ಷಣಗಳುಂಟು. ಕೊರೋನಾಗಿಂತ ಮೊದಲು ನಾವು ಇನ್ನೂ ಬೇರೆ ಪ್ಲಾನ್ ಮಾಡಿದೆವು. ಈಗ ನಮಗೆ ಟೂರಿಸಮ್ ಅನ್ನು ಡೆವಲಪ್ ಮಾಡಬೇಕು ಮಂಗಳೂರಲ್ಲಿ ಅನ್ನೋದು ತುಂಬ ಆಸೆ. ಲಾಸ್ಟ್ ಟೈಮ್ ಅವರ MP ನಳಿನ್ ಕುಮಾರ್ ಕಟೀಲ್ ಸಾಹೇಬರು ಕೂಡ ಒಂದು ಮೀಟಿಂಗ್ ಮಾಡಿ ನಮ್ಮನ್ನೆಲ್ಲ ಕರೆದಿದ್ರು. ಟೂರಿಸಮ್ ಅನ್ನು ಹೇಗೆ ಮಾಡಬೇಕಂತ ಅದ್ರ ಬಗ್ಗೆನೂ ಕೂಡ ತುಂಬ ಚಿಂತನೆಯನ್ನು ಮಾಡಿದ್ದೆ ನಾವು ಪರ್ಸ್ನಲಿ ಆಗಿ. ಆ ಮೀಟಿಂಗ್ ನಂತರ ನಾನು ಡಿಸೈಡ್ ಮಾಡಿದ್ದೆ, ಬೋಟ್ ಮಾಡಬೇಕು. ಈಗ ಕೇರಳದಲ್ಲೆಲ್ಲ ಹೌಸ್ ಬೋಟ್ ಅಂತ ಕಾನ್ಸೆಪ್ಟ್ ಉಂಟು, ಅದಕ್ಕೋಸ್ಕರನೇ ಟೂರಿಸ್ಟ್ ಬರ್ತಾರೆ. ಮಂಗಳೂರಲ್ಲಿ ಅದಕ್ಕೆ ಅತಿ ಉತ್ತಮವಾದ ಅವಕಾಶ ಉಂಟು. ಆ ಹೌಸ್ ಬೋಟ್ ಕಾನ್ಸೆಪ್ಟ್ ಮಾಡ್ಬೇಕಂತ ನಾವು ಆಲೋಚನೆ ಮಾಡಿ ಇಲ್ಲ ಒಂದು ಸ್ಟೆಪ್ ಹೋಗ್ತಾ ಇದ್ದೆವು. ಈಗ ಕೊರೋನಾ ಬಂದು ಸ್ಟಾಪ್ ಆಗಿದೆ. ಇದೆಲ್ಲ ಸರಿ ಆದ್ರೆ ಓಷನ್ ಪರ್ಲ್ ಇನ್ನೂ ಮುಂದೆ ಹೋಗಿ ಮಂಗಳೂರಿಗೆ
ತುಂಬ ಕೀರ್ತಿನೂ ಕೂಡ. ಬೆಂಗಳೂರಿಗೆ ಇನ್ನೂ ಜಾಸ್ತಿ ಟೂರಿಸ್ಟ್ ಬರುವಂತೆ ಮಾಡಬೇಕು. ನೋಡಿ, ನಮ್ಮ ಚೇರ್ಮನ್ ಜಯರಾಮ್ ಬನನ್ ಸಾಹೇಬರು ಈ ಹೋಟೆಲನ್ನು ಕಟ್ಟಿರುವ ಉದ್ದೇಶ, ಅವ್ರದ್ದು ಬಿಸ್ನೆಸ್ ತುಂಬ ಒಳ್ಳೆಯದುಂಟು ಡೆಲ್ಲಿಯಲ್ಲಿ. ನಾನು ಮಂಗಳೂರು ಕಾರ್ಕಳದಲ್ಲಿಂದ ಹುಟ್ಟಿದ್ದು. ನನ್ನ ಕುಡ್ಲಗೆ ಕಾಣಿಕೆಯಾಗಿ ನಾ ಈ ಹೋಟೆಲನ್ನು ಕಟ್ಟಬೇಕಂತ ಅವರು ಹೋಟೆಲ್ ಕಟ್ಟಿದ್ದಾರೆ. ಇಲ್ಲಿಂದ ಮಂಗಳೂರಿಂದ ಬಿಸ್ನೆಸ್ ಮಾಡಿ ಹಣ ತಗೊಂಡು ಹೋಗ್ಬೇಕು ಒಳ್ಳೆ ಅವರು ಹೋಟೆಲ್ ಕಟ್ಟಿಲ್ಲ. ನನ್ನ ಹುಟ್ಟಿದ ಊರಿಗೆ ಒಂದು ಕೊಡುಗೆ ಆಗ್ಬೇಕಂತ ಓಷನ್ ಪರ್ಲ್ ಕಟ್ಟಿದ್ದಾರೆ. ಅವರು ನಡೆಸ್ತಾ ಇದ್ದಿದ್ದು ಸಾಗರ್ ರತ್ನ ವೆಜ್ ರೆಸ್ಟೋರೆಂಟ್. ಕನ್ನಡದಲ್ಲಿ ಸಾಗರ್ ರತ್ನ, ಹಿಂದಿಯಲ್ಲಿ ಸಾಗರ್ ರತ್ನ ಅಂದ್ರೆ ಸಮುದ್ರದ ಮುತ್ತು. ಅದನ್ನೇ ಇಂಗ್ಲಿಷಲ್ಲಿ ದಿ ಓಷನ್ ಪರ್ಲ್ ಅಂತ ಮಾಡಿ ಈ ಮಂಗಳೂರು ನಗರಕ್ಕೆ ಮಿಸ್ಟರ್ ಜಯರಾಮ್ ಬನನ್ ಅವರು ಕೊಟ್ಟಿರುವಂತ ಒಂದು ಕೊಡುಗೆ ಅದು. ಅದರ ಮೂಲಕ ಜನರು ಕೂಡ ಅದಕ್ಕೆ ಸರಿಯಾಗಿ ಸ್ಪಂದಿಸಿ ನಮಗೆ ತುಂಬಾ ಒಂದು ಸಹಾಯವನ್ನು ಮಾಡಿದ್ದಾರೆ. ಗ್ರಾಹಕರು ನಾವು ಮಂಗಳೂರಿನ ಜನತೆಗೆ ಸದಾ ಚಿರಋಣಿಯಾಗಿದ್ದೇವೆ. ಅದಕ್ಕೋಸ್ಕರ ಈಗ ಡಾಕ್ಟರ್ TMA ಕನ್ವೆನ್ಷನ್ ಸೆಂಟರ್ ಇರ್ಬೋದು, ವಿಜಯ್ ಇನ್ ಇರ್ಬೋದು. ನೀವು ವಿಜಯ್ ಇನ್ ಹೋಟೆಲ್ಗೆ ಹೋಗಿ ನೋಡಿ. ವಿಜಯ್ ಹೋಟೆಲ್ ಅಲ್ಲಿ ಪ್ರತಿಯೊಂದು ಫ್ಲೋರಲ್ಲೂ ಕೂಡ ನಾವು ಒಂದು ಚಿತ್ರಣವನ್ನು ಹಾಕಿದ್ದೇವೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಸ್ಕೃತಿ ಇರ್ಬೋದು, ಅತಿ ಸುಂದರವಾದ ಜಾಗಗಳಿವೆ, ದೇವಸ್ಥಾನಗಳುಂಟು, ಚರ್ಚ್ಗಳುಂಟು, ಮಸೀದಿಗಳುಂಟು. ಈಗ ನಿಮ್ಮ ಕಾಕ್ ಫೈಟ್ ಉಂಟು, ಮತ್ತೆ ತುಂಬಾ ನೋಡುವಂತ ಬೀಚ್ಗಳುಂಟು. ಪ್ರತಿ ಒಂದು ಚಿತ್ರವನ್ನು ಹಾಕಿ ಅದರ ಕೆಳಗೆ ಬರೆದಿದ್ದೇವೆ ನಾವು. ಡಿಸ್ಕ್ರಿಪ್ಷನ್ ಅನ್ನು ಕೊಟ್ಟು ಎಷ್ಟು ಕಿಲೋಮೀಟರ್ಲಿಂದ ಎಲ್ಲಿದೆ, ಇಲ್ಲಿಯ ಕತೆ ಏನು, ಇಲ್ಲಿಗೆ ಯಾಕೆ ಹೋಗ್ಬೇಕು ಅನ್ನುವಂತ ಒಂದು ಟೂರಿಸಂ ಅನ್ನೇ ನಾವು ರೆಪ್ರೆಸೆಂಟ್ ಮಾಡಿದ್ದೇವೆ. ಇದೇ ತರ ನಮ್ಮ ಇಂಟ್ರೆಸ್ಟ್ ಮಂಗಳೂರು ತುಂಬ ಸುಂದರ ಉಂಟು, ಟೂರಿಸಂಗೆ ತುಂಬ ಅವಕಾಶ ಉಂಟು, ಅದನ್ನು ಡೆವಲಪ್ ಮಾಡಬೇಕಂತ ಒಂದು ನಮ್ಮ ಉತ್ತಮವಾದ ಉದ್ದೇಶ ಉಂಟು. ಇದು ನಮ್ಮ ಓಷನ್ ಪರ್ಲ್ಗೋಸ್ಕರ ಮಾತ್ರವಲ್ಲ, ಇದು ನಮ್ಮ ಸಿಟಿ ಮಂಗಳೂರಿಗೋಸ್ಕರ ಟೂರಿಸಮನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಆಸೆ ಉಂಟು. ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ಈಗ ಕರೋನಾದಿಂದ ಹೊರಬರಲಿಕ್ಕೆ ಎಲ್ಲರೂ ಸಹಾಯ ಮಾಡಬೇಕು. ಈ ಕರೋನಾದಿಂದ ನಾವು ಹೊರಗಡೆ ಬಂದೇ ಬರ್ತೇವೆ, ವಿಶ್ವಾಸ ಉಂಟು. ನಮ್ಮ ಜೊತೆ ಕೈ ಸೇರಿಸಿ ನಾವೆಲ್ಲ ಸೇರಿ ನಮ್ಮ ಮಂಗಳೂರು ಸ್ವಚ್ಛ ನಗರಿ, ಭಾರತ ದೇಶದಲ್ಲೇ ಅತಿ ಸ್ವಚ್ಛ ಸಿಟಿ ಅಂದರೆ ನಮ್ಮ ಮಂಗಳೂರು ಸಿಟಿ. ಈ ಸಿಟಿಯನ್ನು ಇನ್ನೂ ಉತ್ತಮವಾಗಿ ಮಾಡೋದಕ್ಕೆ ನಾವೆಲ್ಲ ಸೇರಿ ಓಷನ್ ಪರ್ಲ್ ಸಂಸ್ಥೆ ಸೇರಿ ನಾವು ಜೋಡಿಸಿ ಕೆಲಸ ಮಾಡ್ತೇವೆ ಅಂತ ನಾನು ನಿಮಗೆ ವಿಶ್ವಾಸ ಕೊಡ್ತೇನೆ. ಸರ್, ಕೊನೆಯದಾಗಿ ಗ್ರಾಹಕರಿಗೆ ನಾನು ಹೇಳೋದಕ್ಕೆ ಬಯಸೋದು ಇಷ್ಟೇ. ಕರೋನಾ ಬಗ್ಗೆ ಭಯ ಬೇಡ, ವಿಶ್ವಾಸ ನಮ್ಮಲ್ಲಿ ಇಡಿ. ಓಷನ್ ಪರ್ಲ್ಗೆ ಬಂದು ಒಂದು ಸಾರಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನೋಡಿ. ನಿಮಗೆ ಮೊದಲೇನಿತ್ತು ಅದಕ್ಕಿಂತ ಇನ್ನೂ ಹೆಚ್ಚು ವ್ಯವಸ್ಥೆ ಸೇವೆಗಳನ್ನು ನಾವು ಕೊಡ್ತಾ ಇದ್ದೇವೆ. ನಿಮಗೆ ನಿಮ್ಮ ಓಷನ್ ಪರ್ಲ್ ಬಗ್ಗೆ ಇನ್ನೂ ಅಭಿಮಾನ ಹೆಚ್ಚಾಗುವಂತೆ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಓಷನ್ ಪರ್ಲ್ ಹೋಟೆಲು ಗ್ರಾಹಕರಿಗೋಸ್ಕರವೇ ನಡೀತಾ ಇರುವಂಥ ಸಂಸ್ಥೆ. ತಾವೆಲ್ಲ ಬಂದು ಅತಿಥಿ ಸತ್ಕಾರವನ್ನು ಸ್ವೀಕರಿಸಬೇಕು ಮತ್ತು ನಾವು ಭಯಮುಕ್ತರಾಗಬೇಕು. ಥ್ಯಾಂಕ್ ಯು VN ಗಿರೀಶ್ ಸರ್. ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ. ಅಂದರೆ ಒಂದು ಕಡೆಯಿಂದ ಕೊರೋನಾ ಬಗೆಗಿರುವಂತಹ ಆತಂಕ, ಜೊತೆಗೆ ಹೋಟೆಲ್ನಲ್ಲಿರುವಂತಹ ಸುರಕ್ಷಿತ ವ್ಯವಸ್ಥೆಗಳು, ಜೊತೆಗೆ ಆಹಾರದಲ್ಲಿ ಆಗಿರುವಂತಹ ಬದಲಾವಣೆಗಳು, ಹೊಸ ಹೊಸ ಖಾದ್ಯಗಳನ್ನು ಪರಿಚಯಿಸುವಂಥ ವಿಚಾರಗಳಿರ್ಬೋದು, ಜೊತೆಗೆ ಕರಾವಳಿಯ ಒಂದು ಪ್ರವಾಸೋದ್ಯಮವನ್ನು ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಸ್ಥೆಯ ಮುಂದಿರುವಂತಹ ಯೋಜನೆಗಳು ಎಲ್ಲದರ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಅಂದರೆ ಹೋಟೆಲ್ ಓಷನ್ ಪರ್ಲ್ ಈಗಾಗಲೇ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಗ್ರಾಹಕರ ಸೇವೆಗೆ ಮತ್ತೆ ತೆರೆದುಕೊಂಡಿದೆ. ಈಗಾಗಲೇ
ವೈಸ್ ಪ್ರೆಸಿಡೆಂಟ್ ಸರ್ ಎಕ್ಸ್ಪ್ಲೈನ್ ಮಾಡಿದ ಹಾಗೆ 3 ಹಂತದಲ್ಲಿ ಅಂದರೆ ಸಿಬ್ಬಂದಿಗಳಿಗೆ ತರಬೇತಿ ಇರ್ಬೋದು, ಹೈಜೀನ್ ಕ್ರಮಗಳಿರ್ಬೋದು, ಅದರ ಜೊತೆಗೆ ಆಹಾರ ಖಾದ್ಯಗಳಲ್ಲೂ ಕೂಡ ಜನರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಖಾದ್ಯಗಳನ್ನು ಪರಿಚಯಿಸಲಾಗಿದೆ. ಅದರ ಜೊತೆಗೆ A to Z ಆರಂಭದ ಹಂತದಿಂದಲೂ ಕೊನೆಯದವರೆಗೂ ಕೂಡ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಸಂಸ್ಥೆ ತೆಗೆದುಕೊಂಡಿದೆ. ಈ ಮೂಲಕ 100% ಸುರಕ್ಷತೆಯ ಭರವಸೆಯನ್ನು ಸಂಸ್ಥೆ ಕೊಡ್ತಾ ಇದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದು ಇವತ್ತಿನ ವಿಶೇಷ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.